ನಮಸ್ಕಾರ ವೀಕ್ಷಕರೇ, ಸುದ್ದಿಯ ಹೆಲ್ತ್ ಟಾಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಕ್ರಮ, ಈ ನಡುವೆ ಜನರಿಗೆ ಕಾಡ್ತಾ ಇರುವಂತಹ ನೂರಾರು ಆರೋಗ್ಯ ಸಮಸ್ಯೆಗಳು, ಯಾವ ರೋಗದ ಲಕ್ಷಣಗಳು ಏನೇನು, ಯಾವ ರೋಗಕ್ಕೆ ಯಾವ ಚಿಕಿತ್ಸೆ, ಇವೇ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎಸ್ ವೀಕ್ಷಕರೇ, ಇನ್ಮುಂದೆ ಪುತ್ತೂರಿನ ಜನತೆ ಈ ಬಗ್ಗೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನಮ್ಮ ಪುತ್ತೂರಿನಲ್ಲಿ ಲಭ್ಯವಿರುವ ವೈದ್ಯರ ಜೊತೆಗೆ ಸುದ್ದಿಯ ಹೆಲ್ತ್ ಟಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ರೋಗದ ಲಕ್ಷಣಗಳ ಬಗ್ಗೆ ಅಥವಾ ರೋಗದ ಬಗ್ಗೆ ಯಾವುದೇ ಮಾಹಿತಿ, ಸಂದೇಹ, ಗೊಂದಲಗಳಿದ್ರೆ ನಮ್ಮ ವೈದ್ಯರ ಜೊತೆ ನೀವು ನೇರವಾಗಿ ಕರೆ ಮಾಡಿ ಮಾತನಾಡಬಹುದು. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪೈಲ್ಸ್, ಪಿಸ್ತುಲಾ, ಫಿಶರ್ ಈ ರೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡೋದಕ್ಕಾಗಿ ಡಾಕ್ಟರ್ ಅಶ್ವಿನ್ ಆಳ್ವಾ ಅವರಿದ್ದಾರೆ. ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಈ ರೋಗ ಲಕ್ಷಣಗಳ ಬಗ್ಗೆ ನಿಮಗೆ ಯಾವುದೇ ಗೊಂದಲಗಳಿದ್ರೂ ವೈದ್ಯರ ಜೊತೆ ನೇರವಾಗಿ ಮುಕ್ತವಾಗಿ ಮಾತನಾಡಬಹುದು. ಎಸ್ ವೀಕ್ಷಕರೇ, ಬನ್ನಿ ಮೊದಲನೇದಾಗಿ ಡಾಕ್ಟರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಡಾಕ್ಟರ್ ಅಶ್ವಿನ್ ಆಳ್ವಾ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಎಸ್ ಸರ್. ವೀಕ್ಷಕರೇ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪೈಲ್ಸ್, ಪಿಸ್ತುಲಾ, ಫಿಶರ್ ಈ ರೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾವುದೇ ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ರೆ, ಈ ಬಗ್ಗೆ ಮಾಹಿತಿಗಳು ಬೇಕಿದ್ರೆ ಅಥವಾ ಚಿಕಿತ್ಸಾ ಕ್ರಮಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಡಾಕ್ಟರ್ ಅಶ್ವಿನ್ ಆಳ್ವಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಕರೆ ಮಾಡಿ ಮುಕ್ತವಾಗಿ ಮಾತನಾಡಿ. ಡಾಕ್ಟರ್, ಮೊದಲನೇದಾಗಿ ಏನಿದು ಈ ಪೈಲ್ಸ್, ಪಿಸ್ತುಲಾ, ಫಿಶರ್ ಅಂತಂದ್ರೆ? ಹೌದು, ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪೈಲ್ಸ್, ಫಿಸ್ಟುಲಾ ಮತ್ತೆ ಫಿಶರ್ ಇದು ಮೂರು ಈ ಮಲದ್ವಾರ ಅಥವಾ ಗುದದ್ವಾರ ಅಂತ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ತುಂಬಾ ಸಾಮಾನ್ಯವಾದ ಸಮಸ್ಯೆ. ಕಾಯಿಲೆ ಅಂತ ನಾನು ಹೇಳಲ್ಲ, ಒಂದು ಸಮಸ್ಯೆಗಳು. ಶೇಕಡ ಒಂದು 50-60% ಜನರಿಗೆ ಈ ಸಮಸ್ಯೆಗಳು ಇರ್ತವೆ. ಅದು ಬೇರೆ ಬೇರೆ ಸ್ಟೇಜ್ ನಲ್ಲಿ ಇರ್ಬೋದು, ಕೆಲವರಿಗೆ ಮೈಲ್ಡ್ ಆಗಿರ್ಬೋದು, ಕೆಲವರಿಗೆ ತುಂಬಾ ಸಿವಿಯರ್ ಹಂತಕ್ಕೆ ಹೋಗ್ತದೆ. ಸೊ ಈಗ ಡಿಫೈನ್ ಮಾಡ್ಬೇಕಂದ್ರೆ ಪೈಲ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಪೈಲ್ಸ್ ಅಂದ್ರೆ ನಾವು ಮೂಲ ವ್ಯಾಧಿ ಅಂತ ಏನು ಕರಿತೀವಿ, ಅಥವಾ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಇದು ಬೇಸಿಕಲಿ ಏನಂದ್ರೆ ಗುದದ್ವಾರದಲ್ಲಿ ಒಂದು ಗಂಟು ಮಾಂಸದ ತರ ಹೊರಗೆ ಬರುವಂತದ್ದು, ರಕ್ತಸ್ರಾವ, ಮೋಷನ್ ಮಾಡುವಾಗ ರಕ್ತಸ್ರಾವ ಆಗುವುದು ಅಥವಾ ನೋವು, ಇದೆಲ್ಲ ಇದರ ಲಕ್ಷಣಗಳು. ಇದು ತುಂಬಾ ಸಾಮಾನ್ಯವಾಗಿ ಅಂದ್ರೆ ಯಾರಿಗೆ ಕಾನ್ಸ್ಟಿಪೇಷನ್, ಮೇನ್ಲಿ ಮಲಬದ್ಧತೆ ಇರುವಂತವರಿಗೆ ಈ ಸಮಸ್ಯೆ ಕಂಡು ಬರ್ತದೆ. ಅದಕ್ಕೆ ಪೈಲ್ಸ್ ಅಂತ ಹೇಳ್ತೀವಿ ಅಥವಾ ಮೂಲವ್ಯಾಧಿ. ಫಿಶರ್ ಅಂದ್ರೆ ಸೇಮ್ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಇಲ್ದೇ ಬರುವಂತ ಸಮಸ್ಯೆ. ಅದೇನಂದ್ರೆ ಈ ನಮ್ಮ ಗುದದ್ವಾರದಲ್ಲಿ ಒಂದು ಕ್ರ್ಯಾಕ್ ಅಥವಾ ಟೇರ್, ಆ ಒಂದು ಮಾಂಸಖಂಡದಲ್ಲಿ ಒಂದು ಸಣ್ಣ ಒಂದು ಹರಿದು ಹೋಗುವ ತರ ಒಂದು ಗಾಯ, ಅದಕ್ಕೆ ಫಿಶರ್ ಅಂತ ಹೇಳ್ತೀವಿ. ಅದು ಸಹ ಸೇಮ್ ಕಾನ್ಸ್ಟಿಪೇಷನ್, ಮಲಬದ್ಧತೆಯಿಂದ ಬರುವಂತದ್ದು. ನೆಕ್ಸ್ಟ್ ಬರುವಂತದ್ದು ಫಿಸ್ಟುಲಾ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತ ಸಮಸ್ಯೆ ಕಂಪೇರ್ ಟು ಪೈಲ್ಸ್ ಮತ್ತೆ ಫಿಶರ್. ಫಿಸ್ಟುಲಾ ಅಂದ್ರೆ ಮಲದ್ವಾರದ ಹತ್ತಿರ ಅವರಿಗೆ ಬೇರೆ ಒಂದು ಓಪನಿಂಗ್, ಒಂದು ಸಣ್ಣ ತೂತಿನ ತರ ಅದರ ಸುತ್ತಮುತ್ತ, ಮತ್ತೆ ಆ ತೂತಿನಿಂದ ಮಲದ್ವಾರಕ್ಕೆ ಒಂದು ಕನೆಕ್ಷನ್, ಅದು ಟ್ರ್ಯಾಕ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಆ ಎಲ್ಲಿ ತೂತಿದೆ ಅಲ್ಲಿಗೆ ಒಂದು ಕನೆಕ್ಷನ್, ಅದಕ್ಕೆ ಫಿಸ್ಟುಲಾ ಅಂತ ಹೇಳ್ತೀವಿ. ಇಲ್ಲಿ ಸಮಸ್ಯೆ ಅವರಿಗೆ ಲಕ್ಷಣ ಏನಿರ್ತದೆ ಅಂದ್ರೆ ಆ ತೂತಿನಿಂದ ಪಸ್ ಡಿಸ್ಚಾರ್ಜ್ ಅಥವಾ ಕೀವು ತರ ಅಥವಾ ವಾಟರಿ ಡಿಸ್ಚಾರ್ಜ್, ಕೆಲವೊಮ್ಮೆ ಬ್ಲಡ್, ಮತ್ತೆ ನೋವು ಪಿಸ್ಟುಲಾದಲ್ಲಿ ಈ ತರ ಲಕ್ಷಣಗಳು ಇರ್ತವೆ. ಮತ್ತೆ ಅದು ಸಾಮಾನ್ಯವಾಗಿ ಈ ಔಷಧಿಗಳಿಂದ ಬೇಗನೆ ಗುಣ ಆಗುವುದಿಲ್ಲ. ಯೂಶುವಲಿ ಅದಕ್ಕೆ ಬೇರೆ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಅಥವಾ ಬೇರೆ ಚಿಕಿತ್ಸಾ ವಿಧಾನಗಳು ಬೇಕಾಗ್ತದೆ. ಇದು ಸಂಕ್ಷಿಪ್ತವಾಗಿ ಈ ಮೂರು ಕಾಯಿಲೆಗಳ ಲಕ್ಷಣ ಮತ್ತು ಏನು ಅಂತ ಹೇಳಿ ನಾನು ತಿಳಿಸಿದೆ. ಜನರಿಗೆ ಈ ಕಾಯಿಲೆಗಳು ಬಂದಾಗ ಮೊದಲಿಗೆ ಹೇಗೆ ಗೊತ್ತಾಗುತ್ತೆ ಇದು ಏನು ಅಂತ? ಅದೇ ಬೇಸಿಕಲಿ ಅವರಿಗೆ ಲಕ್ಷಣಗಳು ಮೈನ್ಲಿ ಏನಂದ್ರೆ ಒಂದು ಬ್ಲೀಡಿಂಗ್ ಅಂದ್ರೆ ಮಲ ವಿಸರ್ಜನೆ ಮಾಡುವಾಗ ರಕ್ತಸ್ರಾವ, ಅದು ಅದರ ಜೊತೆಯಾಗಿ ಮಲದ ಜೊತೆ ಬೆರೆತು ಇರಬಹುದು, ಅಥವಾ ಮಾಡಿದ ನಂತರ ರಕ್ತಸ್ರಾವ, ಡ್ರಾಪ್ ಹನಿ ತರ ಹೋಗುವುದು, ಅಥವಾ ಬ್ಲಡ್ ಕ್ಲಾಟ್ ಅಂತ ಏನ್ ಹೇಳ್ತೀವಲ್ಲ, ಗಟ್ಟಿಯಾಗಿ ಹೋಗುವುದು, ಇದೆಲ್ಲ ಪ್ಲಸ್ ಪೇನ್, ಮಲ ವಿಸರ್ಜನೆ ಮಾಡುವಾಗ ನೋವು. ಇದು ಪೈಲ್ಸ್ ಅಲ್ಲಿ ಅಲ್ಲ, ಪೈಲ್ಸ್ ಅಲ್ಲಿ ಮೈನ್ಲಿ ರಕ್ತಸ್ರಾವ. ನೋವು ಇದ್ರೆ ಅದು ಮೈನ್ಲಿ ಫಿಶರ್ ನ ಕಡೆಗೆ ಪಾಯಿಂಟ್ ಮಾಡ್ತದೆ. ಫಿಶರ್ ಅಲ್ಲಿ ಜಾಸ್ತಿ ನೋವು ಇರುವಂತದ್ದು, ಮಲಬದ್ಧತೆ ಇರುವಂತದ್ದು. ಮಲಬದ್ಧತೆ ಪೈಲ್ಸ್, ಫಿಸ್ಟುಲಾ ಹಾಗೂ ಫಿಶರ್ ಮೂರರಲ್ಲೂ ಕಾಮನ್.
ಮೇನ್ ಅದಕ್ಕೆ ಕಾಸ್ ಏನಂದ್ರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ. ಅಂದ್ರೆ ಅವರು ಮಲ ವಿಸರ್ಜನೆ ಮಾಡುವಾಗ ಪ್ರೆಷರ್ ಇಟ್ಟು ಅಲ್ಲಿ ಈ ಸಮಸ್ಯೆಗಳು ಆಗುವಂತ. ಇದು ಆ ಟೈಮಲ್ಲಿ ಮಾತ್ರ ಪೇನ್ ಇರುತ್ತಾ ಡಾಕ್ಟರ್, ಅಥವಾ ಈ ನೋವು? ಅಲ್ಲ, ಈಗ ಅದು ಸ್ಟಾರ್ಟಿಂಗ್ ಅಲ್ಲಿ ಆ ಟೈಮ್ ಅಲ್ಲಿ ಮಾತ್ರ ಪೇನ್ ಇರುತ್ತೆ, ಮೋಷನ್ ಪಾಸ್ ಮಾಡುವಾಗ ಮಾತ್ರ. ಮತ್ತೆ ಕ್ರಮೇಣ ಅದು ಅವರಿಗೆ ಕೂತ್ಕೊಳ್ಳುವಾಗ್ಲೂ ನೋವಿರ್ತದೆ. ಸೊ ಎಲ್ಲಾ ಟೈಮಲ್ಲೂ ನೋವಿರ್ತದೆ, ಸಮಸ್ಯೆ ಉಲ್ಬಣ ಆದಾಗ. ಆಕ್ಚುಲಿ ಇದು ಹೇಗೆ ಬರುತ್ತೆ ಅಂತ, ಯಾವ ಕಾರಣದಿಂದ ಬರುತ್ತೆ? ಅದೇ, ಈಗ ಎಲ್ಲದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಅಂತ ಇಲ್ಲ, ಬಟ್ ಇದಕ್ಕೆ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಕಾರಣ ಅಂತ ಹೇಳೋದ್ಕಿಂತ ಅಂದ್ರೆ ಈಗ ಒಂದು ಬೇರೆ ಕಾಯಿಲೆಗಳಿಗೆ, ಈಗ ಕೋವಿಡ್ಗೆ ವೈರಸ್ ಕಾರಣ ಆತರ. ಇದು ಹೇಗೆ ಅಂದ್ರೆ ನಮ್ಮ ಜೀವನ ಶೈಲಿ, ಜೀವನ ಪದ್ಧತಿ, ಆಹಾರ ಪದ್ಧತಿ, ಇದರಲ್ಲಿ ಹೇರುಫೇರಾಗಿ ಬರುವಂತ ಸಮಸ್ಯೆಗಳು. ಸೊ ಮೇನ್ಲಿ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್, ಅದು ತುಂಬಾ ಕಾಮನ್ ಜನರಿಗೆ ಇರುವಂತ. ಅಂದ್ರೆ ಡೈಲಿ ಮೋಷನ್ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಪಾಸ್ ಆಗದೆ, ಅದಕ್ಕೆ ತುಂಬಾ ಪ್ರೆಷರ್ ಹಾಕಿ 2-3 ದಿನಕ್ಕೊಮ್ಮೆ ಹೋಗುವುದು, ಕ್ಲಿಯರ್ ಆಗಿ ಹೋಗುವುದಿಲ್ಲ, ಇದೆಲ್ಲ ಕಾರಣಗಳಿಂದ ಅದು ಶುರು ಆಗುವಂತದ್ದು. ಮತ್ತೆ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದಕ್ಕೆ ಚಿಕಿತ್ಸೆ ಪಡೆದಿಲ್ಲ ಅಂದ್ರೆ ಅದು ಉಲ್ಬಣ ಆಗಿ ಮತ್ತೆ ತುಂಬಾ ಸಿವಿಯರ್ ಆಗುವಂತ. ಆರಂಭದಲ್ಲಿ ಜನ ಏನು ಅಂತ ಅನ್ಕೊಳ್ತಾರೆ, ಇದು ಹೀಟ್ ಆಗಿ ಈ ತರ ಆಗಿರಬಹುದು. ಹೌದು, ಸಾಮಾನ್ಯವಾಗಿ ಅದೇ ಹೀಟ್ ಆಗಿದೆ ಅಂತ ಅನ್ಕೋತಾರೆ. ಅಥವಾ ಏನಾದ್ರೂ ಖಾರ ಸ್ಪೈಸಿ ತಗೊಂಡು ಅಥವಾ ನಾನ್ ವೆಜ್ ತಗೊಂಡು ಹೀಟ್ ಆಗಿದೆ, ಅದು ಸರಿ ಆಗ್ಬಹುದು. ಬೇರೆ ಕಷಾಯ ಅಥವಾ ಈ ಸಬ್ಗೋಲ್ ಇದೆಲ್ಲ ತಗೊಂಡು ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮತ್ತೆ ಅದು ಜಾಸ್ತಿ ಆದಾಗ ವೈದ್ಯರೆಲ್ಲ ಸಂದರ್ಶನ ಮಾಡ್ತಾರೆ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಪೈಲ್ಸ್ ಗಿಂತನೂ ಈ ಫಿಶರ್ ಅಲ್ಲಿ ನೋವುಗಳು ಜಾಸ್ತಿ ಅಂತ? ಹೌದು, ಪೈಲ್ಸ್ ಅಲ್ಲಿ ಮೇನ್ಲಿ ರಕ್ತಸ್ರಾವ, ಬ್ಲೀಡಿಂಗ್, ಮತ್ತೆ ಆ ಮಾಂಸಖಂಡ ಹೊರಗೆ ಬರುವಂತ ಅವರಿಗೆ ಗೊತ್ತಾಗ್ತದೆ. ಅಂದ್ರೆ ಮಲ ವಿಸರ್ಜನೆ ಮಾಡಿ ಅವರಿಗೆ ಅಲ್ಲಿ ಏನೋ ಒಂದು ಫೀಲ್ ಆಗ್ತದೆ ಅಥವಾ ಕಾಣಿಸ್ಕೊಳ್ತದೆ, ಕೆಂಪಾಗಿ ಒಂದು ಸ್ವೆಲ್ಲಿಂಗ್ಸ್, ನಾವೀಗ ಫೋಟೋಗ್ರಾಫ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ, ಅದು ಮೇನ್ ಪೈಲ್ಸ್ ಅಲ್ಲಿ. ಫಿಶರ್ ಅಲ್ಲಿ ಅವರಿಗೆ ಪೇಷಂಟ್ ಏನು ಕಾಣ್ಲಿಕ್ಕೆ ಏನಿಲ್ಲ, ಬಟ್ ಅವರಿಗೆ ತುಂಬಾ ನೋವಿರ್ತದೆ. ಮತ್ತೆ ಒಂದು ಸಣ್ಣ ಒಂದು ಸ್ಟ್ರೈಟ್ ಲೈನ್ ಇಲ್ಲ ತರ ಒಂದು ಬ್ಲಡ್ ಮೋಷನ್ ನ ಮೇಲೆ ಕಾಣಿಸ್ಕೊಳ್ಬಹುದು. ಇದೆಲ್ಲ ಫಿಶರ್ ನ ಲಕ್ಷಣ. ಮೇನ್ ಲೈನ್ ನೋವಿರ್ತದೆ. ಫಿಸ್ಟುಲಾದಲ್ಲಿ ಏನಂದ್ರೆ ಪಸ್ ಡಿಸ್ಚಾರ್ಜ್, ಅಂದ್ರೆ ಒಂದು ತೂತು, ಮಲ ಗುದದ್ವಾರದ ಸುತ್ತಮುತ್ತ ಎಲ್ಲಿಯಾದ್ರೂ ಒಂದು ತೂತು, ಅಲ್ಲಿಂದ ಪಸ್ ಅಥವಾ ಬೇರೆ ನೀರಿನ ತರ ಇನ್ಫೆಕ್ಷನ್ ಆಗಿ ಅಥವಾ ಬ್ಲಡ್, ಇದೆಲ್ಲ ಡಿಸ್ಚಾರ್ಜ್ ಇರಬಹುದು, ಪ್ಲಸ್ ಪೈನ್ ಇರಬಹುದು. ಇದು ಆರಂಭದಲ್ಲೇ ಇರುತ್ತಾ ಡಾಕ್ಟರ್, ಅಥವಾ ಆತರ ರೋಗ ಉಲ್ಬಣ ಆದಾಗ ಈ ತರ ಉಲ್ಬಣ ಆದಾಗ ಮತ್ತೆ ಒಂದೊಂದೇ ಲಕ್ಷಣಗಳು ಸೇರ್ತವೆ. ಸ್ಟಾರ್ಟಿಂಗ್ ಅಲ್ಲಿ ಈ ತರದ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳಿದಾಗ ಈಗ ಅವರಿಗೆ ಹೀಟ್ ಆಗಿ ಸ್ವಲ್ಪ ಏನೋ ಟೈಟ್ ಆಗಿದೆ, ಮೋಷನ್ ಸರಿ ಹೋಗ್ತಾ ಇಲ್ಲ, ಅದೇ ಲಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಕಾಯಿಲೆಗಳಲ್ಲಿ. ಏನ್ ಇದಕ್ಕೆ ಚಿಕಿತ್ಸಾ ಕ್ರಮಗಳೇನು? ಅದೇ ಚಿಕಿತ್ಸಾ ಕ್ರಮಗಳು, ಈಗ ನೋಡಿ, ಈಗ ಯಾವುದೇ ಕಾಯಿಲೆಗಳಿಗೆ ಈಗ ಚಿಕಿತ್ಸೆ ಅಂತ ಹೇಳುವಾಗ ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಮೆಡಿಸಿನ್ಸ್ ಅಲ್ಲಿ ಟ್ರೀಟ್ ಮಾಡುವಂತ, ಇಲ್ಲೊಂದು ಸರ್ಜಿಕಲ್ ಅಂದ್ರೆ ಆಪರೇಷನ್, ಶಸ್ತ್ರಚಿಕಿತ್ಸೆ ಮಾಡಿ ಟ್ರೀಟ್ ಮಾಡೋದು. ಇಲ್ಲೊಂದು ಏನಂದ್ರೆ ಇದೆರಡರ ಮಧ್ಯದಲ್ಲಿ ಇಲ್ಲೊಂದಿದೆ, ಅಂದ್ರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಬಟ್ ಮೆಡಿಸಿನ್ ಸಾಕಾಗುದಿಲ್ಲ, ಬೇರೆ ವಿಧಾನಗಳು ಟ್ರೀಟ್ಮೆಂಟ್ಗಳು ಇದೆ. ಸೊ ಈಗ ಮೆಡಿಸಿನ್ಸ್ ಯಾರಿಗೆ ಕೊಡಬೇಕು? ಈಗ ನೀವು ಹೇಳಿದಾಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಂದವರಿಗೆ, ಈಗ ಪೈಲ್ಸ್ ಅಲ್ಲಿ ನಾವು ಗ್ರೇಡ್ 1, 2, 3, 4 ಅಂತ ಹೇಳ್ತೇವೆ. ಅಂದ್ರೆ ಗ್ರೇಡ್ 4 ಅಂದ್ರೆ ಆ ಮಾಂಸಖಂಡ ಹೊರಗೆ ಬಂದಂತದ್ದು ಅದು ಒಳಗೆ ಹೋಗುವುದಿಲ್ಲ, ತುಂಬಾ ಕೆಂಪಾಗಿ ಅದು ಸ್ವೆಲ್ಲಿಂಗ್ ಆಗಿ ಆತರ ಇರ್ತದೆ, ಅದು ಗ್ರೇಡ್ 4. ಗ್ರೇಡ್ 1 ಅಂದ್ರೆ ತುಂಬಾ ಸಿಂಪಲ್, ಜಸ್ಟ್ ಒಮ್ಮೊಮ್ಮೆ ಬ್ಲಡ್ ಹೋಯ್ತು, ಸ್ವಲ್ಪ ಹೀಟ್ ಆಗಿದೆ, ಟೈಟ್ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಅದು ಗ್ರೇಡ್ 1. ಸೊ ಈ ಗ್ರೇಡ್ 1 ಇರುವಂತವರಿಗೆ ಯೂಶುವಲಿ ಮೆಡಿಸಿನ್ಸ್ ಅಲ್ಲಿ ಮ್ಯಾನೇಜ್ ಮಾಡಿ. ಮೆಡಿಸಿನ್ಸ್ ಅಂದ್ರೆ ನಾವು ಮೇನ್ಲಿ ಈಗ ಮಲಬದ್ಧತೆ ಏನಿರ್ತದೆ ಅದನ್ನ ಸರಿ ಮಾಡ್ಲಿಕ್ಕೆ ಮದ್ದು ಕೊಡ್ತೇವೆ, ಸಿರಪ್ ಅಥವಾ ಬೇರೆ ಪೌಡರ್ ಅಂದ್ರೆ ಅದರಲ್ಲಿ ಸಬ್ಗೋಲು ಬರ್ತದೆ, ಬೇರೆ ಬೇರೆ ರೀತಿಯ ಔಷಧಿಗಳು. ಪ್ಲಸ್ ನಾವು ಆ ಮಲದ್ವಾರಕ್ಕೆ ಅವರಿಗೆ ಹಚ್ಚಲಿಕ್ಕೆ ಒಂದು ಆಯಿಂಟ್ಮೆಂಟ್, ಅಂದ್ರೆ ಅದು ಸ್ಮೂತ್ ಆಗಿ ಈಸಿಯಾಗಿ ಅವರಿಗೆ ಪೇನ್ ಇಲ್ಲದೆ ಮಲ ವಿಸರ್ಜನೆ ಆಗುವ ಹಾಗೆ ಸುಲಭ ಆಗ್ಲಿಕ್ಕೆ ಒಂದು ಆಯಿಂಟ್ಮೆಂಟ್. ಮತ್ತೆ ಕೆಲವು ಸಿಡ್ಸ್ ಬಾತ್ ಅಂದ್ರೆ ಈ ನೀರಿನಲ್ಲಿ ಕೂತ್ಕೊಳ್ಳುವಂಥದ್ದು, ಅವರು ಮಲ ವಿಸರ್ಜನೆ ಮಾಡಿ ಆದ್ಮೇಲೆ ಒಂದು ಬಿಸಿ ನೀರಿನ ಟಬ್ಬಿನಲ್ಲಿ ಸ್ವಲ್ಪ ಡೆಟಾಲ್ ಏನೋ ಹಾಕಿ ಕೂತ್ಕೊಳ್ಳುವಂತ ಇಂಥ ಚಿಕಿತ್ಸೆಗಳನ್ನೆಲ್ಲ ಕೊಡ್ತೀವಿ. ಅದು ಮೈಲ್ಡರ್ ಸಿಂಪ್ಟಮ್ಸ್. ನೆಕ್ಸ್ಟ್ ಈಗ ಸರ್ಜಿಕಲ್, ಈಗ ಗ್ರೇಡ್ 3, 4, ಈಗ ಪೈಲ್ಸ್ಗೆ ಸಂಬಂಧಪಟ್ಟ ಹೇಳ್ತಾ ಇದ್ದೀನಿ. ಗ್ರೇಡ್ 3, 4 ಅವರಿಗೆ ಸರ್ಜರಿ ಬೇಕು. ಈಗ ಸಾಮಾನ್ಯವಾಗಿ ಸರ್ಜರಿ ಅಂದ್ರೆ ಏನಂದ್ರೆ ಅದು ಕಟ್ ಮಾಡಿ ಅದೆಲ್ಲ ಕಟ್ ಮಾಡಿ ತೆಗೆಯುವುದು, ಈಗ ಯಾವ್ದು ಪೈಲ್ಸ್ ಹೊರಗೆ ಬಂದಿದೆ ಆ ತರ. ಬಟ್ ಇದರಲ್ಲಿ ಈಗ ಸರ್ಜರಿಯಲ್ಲಿ ಏನು ಸಮಸ್ಯೆಗಳು? ಆಫ್ಟರ್ ದ ಪ್ರೊಸೀಜರ್ ಒಂದು ನೋವು ಜಾಸ್ತಿ ಇರ್ತದೆ, ಅಂದ್ರೆ ಅಲ್ಲಿ ಗಾಯ ಇರ್ತದೆ, ಯಾಕಂದ್ರೆ ನಾವು ಕಟ್ ಮಾಡಿ ತೆಗಿತೇವೆ ಆ ಜಾಗದಲ್ಲಿ. ಅವರಿಗೆ ಒಂದೆರಡು ವಾರ ಅಲ್ಲಿ ಹಸಿ ಗಾಯ ಇದ್ದಾಗ ಪೇಯ್ನ್, ಮೋಷನ್ ಹೋಗುವಾಗ ನೋವು, ಮತ್ತೆ ಹಾಸ್ಪಿಟಲ್ ಅಲ್ಲಿ ಒಂದು 3-4 ದಿನ ಅವ್ರು ಇರ್ಬೇಕಾಗ್ತದೆ, ಯಾಕಂದ್ರೆ ಇಂಜೆಕ್ಷನ್ ಕೊಡಬೇಕು, ಪೇಯ್ನ್ ಅದೆಲ್ಲ. ಸೊ ಹಾಗಾಗಿ ಸ್ವಲ್ಪ ಏನಾಗಿದೆ ಅಂದ್ರೆ ಈ ಸರ್ಜರಿ ಇಲ್ಲದೆ ಬೇರೆ ತರ ಚಿಕಿತ್ಸೆಗಳು ಬಂದಿದೆ ಈಗ ಲೇಟೆಸ್ಟ್ ಆಗಿ. ಅದರಲ್ಲಿ ಒಂದು ಏನಂದ್ರೆ ಇಂಜೆಕ್ಷನ್ ಸ್ಕ್ಲೀರೋಥೆರಪಿ ಅಂತ ಹೇಳ್ತೀವಿ. ಅದು ಔಟ್ ಪೇಷಂಟ್ ಬೇಸಿಸ್, ಅಂದ್ರೆ ಹೊರ ರೋಗಿಯಾಗಿ ಜಸ್ಟ್ ಕ್ಲಿನಿಕ್ ನಲ್ಲಿ ಅವರು ಬರುದು. ಅದರಲ್ಲಿ ಏನಂದ್ರೆ ನಾವು ಒಂದು ಕೆಮಿಕಲ್ ಅದನ್ನ ಇಂಜೆಕ್ಷನ್
ಮೂಲಕ ಆ ಮಲದ್ವಾರಕ್ಕೆ ನಾವು ಟಾರ್ಚ್ ಹಾಕಿ ಅಲ್ಲಿ ಕೊಡ್ತೇವೆ. Okay. ಆ ಪೈಲ್ಸ್ ಎಲ್ಲಿ ಇರ್ತದೆ ಅದಕ್ಕೆ ಕೊಟ್ಟು ಅವಾಗ ಆ ಪೈಲ್ಸ್ ಏನು ದೊಡ್ಡದಿದೆ ಅದು ಚಿಕ್ಕದಾಗ್ತದೆ ಸ್ಲೋಲಿ. ಆರಂಭ ಹಂತದಲ್ಲಿ ಗ್ರೇಡ್ 2, ಗ್ರೇಡ್ 1 ಮೆಡಿಸಿನ್ ಸಾಕು, ಮೆಡಿಸಿನ್. ಗ್ರೇಡ್ 2 ಇವರಿಗೆ ಇಂಜೆಕ್ಷನ್. ಇನ್ನೊಂದು ಏನಂದ್ರೆ ರಬ್ಬರ್ ಬ್ಯಾಂಡ್ ಟ್ರೀಟ್ಮೆಂಟ್ ಅಂತ ಇದೆ. ಅಂದ್ರೆ ಆ ಪೈಲ್ಸ್ ಏನಿದೆ ಅದರ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನ ಸಣ್ಣಗೆ ಮಾಡುವಂಥದ್ದು. ಇದೆಲ್ಲ OPD ಹೌದು, ಅಂದ್ರೆ ಹೊರರೋಗಿಯಾಗಿ ಅವ್ರು ಮಾಡಿ ಮನೆಗೆ ಹೋಗ್ಬೋದು. ಅವ್ರೇನು ಹಾಸ್ಪಿಟಲ್ ಸ್ಟೇ ಮಾಡ್ಬೇಕು ಅಥವಾ ಅದಕ್ಕೆ ಅನೆಸ್ಥೀಸಿಯಾ ಅದೇನ್ ಬೇಕಾಗಿಲ್ಲ. ಸೊ ಗ್ರೇಡ್ 4 ಎಲ್ಲ ಬಂದಾಗ ಡೆಫಿನೆಟ್ಲಿ ಅವ್ರಿಗೆ ಸರ್ಜರಿಯೇ ಬೇಕು. ಬೇರೆ ರೀತಿಯಲ್ಲಿ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದು ದೊಡ್ಡದಾಗಿ ಹೊರಗೆ ಬಂದು ಒಳಗೆ ಹೋಗ್ತಾ ಇಲ್ಲ. ಸೊ ಅಲ್ಲಿ ಅವರಿಗೆ ಆಪರೇಷನ್ ಮಾಡಿ ಅದನ್ನ ಕಟ್ ಮಾಡಿ ತೆಗಿಬೇಕು, ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ ತಪ್ಪಿಸಿ ಮಾಡುವಂತ. ಓಕೆ, ಸೊ ನಾವು ಈಗ ಇನ್ನೊಂದು ಟ್ರೀಟ್ಮೆಂಟ್ ಈಗ ಅಂದ್ರೆ ಜನ ಏನ್ ಮಾಡ್ತಾರೆ, ಹೀಟ್ ಅಂತ ಹೇಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಗಳು ಮಾಡ್ಕೊಂಡು ಅದು ಜಾಸ್ತಿ ಮಾಡ್ಕೊಂಡು ಮತ್ತೆ ಗ್ರೇಡ್ 4 ಗೆ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಸುಲಭವಾಗಿ ಟ್ರೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಬೇಕು, ತುಂಬಾ ದಿನ ಇರಬೇಕು, ಅದೆಲ್ಲ ಬರ್ತದೆ. ಓಕೆ ಓಕೆ, ಈ ಮೋಷನ್ ಟೈಟ್ ಆ ಒಂದು ಪ್ರಾಬ್ಲಮ್ ಬಂದಾಗ್ಲೇನೆ ನಾವು ಡಾಕ್ಟರ್ ಒಂದು ಕರೆ ಇದೆ, ಮಾತಾಡೋಣ. ಸರಿ ಸರಿ, ಖಂಡಿತ. ಹಲೋ ಹಲೋ ಮೇಡಮ್. ಹಲೋ ಹಲೋ ಹಲೋ, ಹಾ ಮೇಡಮ್ ನಮಸ್ತೆ. ನಮಸ್ತೆ. ನಾನು ಹಲೋ, ಕೇಳ್ತಿಲ್ವಾ? ಹಾ ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ. ನನ್ನ ಗಂಡ ರಕ್ತ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಕಾಣಿಯೂರಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಜೊತೆ ಮಾತಾಡಿ. ಹೇಳಿ ಹೇಳಿ ಅಮ್ಮ. ಅದು ಇದು ಟಾಯ್ಲೆಟ್ಗೆ ಹೋಗುವಾಗ ಅದಕ್ಕೆ ಟಾಯ್ಲೆಟ್ ಹೋಗುವಾಗ ರಕ್ತ ಹೋಗ್ತದಾ? ಹೌದು. ಓಕೆ, ಅದಕ್ಕೆ ಮೇಡಮ್ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ನೀವು ಕೇಳಿದ್ದೇನು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಅಲ್ಲ? ಇದೆ ಅಂತ? ಹೌದೌದು, ಟ್ರೀಟ್ಮೆಂಟ್ ಇದೆ. ಎಲ್ಲಾ ತರದ ಇದಕ್ಕೆ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಇದೆ. ನೀವು ಒಮ್ಮೆ ಒಂದು ಕನ್ಸಲ್ಟೇಷನ್ ಒಂದು ಕ್ಲಿನಿಕ್ ಅಲ್ಲಿ ಬಂದು ಮೀಟ್ ಆಗಿ ಗುರುವಾರ ದಿವಸ, ಆಯ್ತಾ? ಗುರುವಾರ ದಿವಸ ಕ್ಲಿನಿಕ್ಗೆ ಬಂದು ಮೀಟ್ ಆಗಿ ನೋಡಿ ಮತ್ತೆ ಮಾತಾಡ್ತೇನೆ, ಆಯ್ತಾ? ಉಷಾ ಪಾಲಿಕ್ಲಿನಿಕ್, ದರ್ಬೆ, ಪುತ್ತೂರು ದರ್ಬೆಯಲ್ಲಿ, ಆಯ್ತಾ? ಉಷಾ ಕ್ಲಿನಿಕ್. ಸರಿ ಸರಿ ಸರಿ. ಮೇಡಮ್ ಈಗಾಗಲೇ ನೀವು ಲೈವ್ ಅಲ್ಲಿ ಡಾಕ್ಟರ್ ಮಾತಾಡಿದ್ದನ್ನ ಕೇಳಿಸ್ಕೊಂಡಿರ್ಬೋದು. ಆರಂಭದ ಹಂತದಲ್ಲಿ ನಾವು ಹೊರರೋಗಿಯಾಗಿ ಚಿಕಿತ್ಸೆಯನ್ನ ಪಡ್ಕೊಂಡು ಈ ರೋಗವನ್ನ ಸಂಪೂರ್ಣವಾಗಿ ಗುಣಮುಖ ಮಾಡ್ಕೊಳ್ಬಹುದು ಅಂತ. ದಯವಿಟ್ಟು ಡಾಕ್ಟರ್ನ ಕಾಂಟ್ಯಾಕ್ಟ್ ಆಗಿ. ಹಾಗೆ ಸರ್, ಅದೇ ನಾನು ಕೇಳ್ತಾ ಇದ್ದೆ, ಅಂದ್ರೆ ಜನ ನೆಗ್ಲಿಜೆನ್ಸ್ ತೋರಿಸೋದು ಈಗ ಈ ಪ್ರಶ್ನೆಗೆ ಅದು ಪೂರಕವಾಗಿ ನಾನು ಕೇಳಿದ್ದು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಆರಂಭದ ಹಂತದಲ್ಲೇ ನಾವು ಎಚ್ಚರಿಕೆಯನ್ನ ತಗೊಂಡ್ರೆ ಸುಲಭವಾಗಿ ನಾವು ಇದರಿಂದ ಗುಣಮುಖರಾಗಬಹುದು ಅಂತ ಹೇಳ್ತೀನಿ. ಅದು ಏನಾಗ್ತದೆ ಅಂದ್ರೆ, ಒಂದು ಮೂಲ ಕಾರಣ ಏನಂದ್ರೆ ಈ ಮೂಲ ವ್ಯಾಧಿ ಅಥವಾ ಈ ಸಮಸ್ಯೆಗಳಿಗೆ ಒಂದು ಅವ್ರಿಗೆ ಶೈ, ಒಂದು ನಾಚಿಕೆ ಇರ್ತದೆ, ಎಸ್ಪೆಷಲಿ ಲೇಡೀಸ್. ಅವ್ರಿಗೆ ಏನಾದ್ರೂ ಡಾಕ್ಟರ್ ಹತ್ರ ಹೋದ್ರೆ ಈಗ ತೋರಿಸ್ಬೇಕು, ಅದ್ರ ಬಗ್ಗೆ ಹೇಳಲಿಕ್ಕೂ ನಾಚಿಕೆ ಇರ್ತದೆ, ಹಿಂಜರಿಕೆ ಇರ್ತದೆ. ಅದು ಮೇನ್ ಕಾರಣ. ಅದರಿಂದಾಗಿ ಮೋಸ್ಟ್ ಆಫ್ ದ ಟೈಮ್ ಅವ್ರು ಏನ್ ಒಂದು ಗೂಗಲ್ ಅಥವಾ ಬೇರೆ ಏನಾದ್ರೂ ಔಷಧಿ ಅಥವಾ ಇಂಥದ್ದು ಮೆಡಿಕಲ್ ಇಂದ ತಗೊಂಡು ಅದನ್ನ ಹೇಗೋ ಮ್ಯಾನೇಜ್ ಮಾಡಿ ಹೌದು ಅಲ್ಲಿಂದ ಅಲ್ಲಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಒಂದು ಅದು. ಇನ್ನೊಂದು ಏನಂದ್ರೆ, ಈಗ ನೋಡಿ ಈ ಸಮಸ್ಯೆಗಳಿಗೆ ತುಂಬಾ ವಿಧವಾದ ಟ್ರೀಟ್ಮೆಂಟ್ ಇದೆ. ಎಲ್ಲಿವರೆಗೆ ಅಂದ್ರೆ, ಈಗ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸಣ್ಣ ಒಂದು ಶೆಡ್ ಹಾಕಿ ನೋಡಿರ್ಬೋದು, ಪೈಲ್ಸ್ ಪಿಸ್ಟುಲ್ ಆಗಿ ಟ್ರೀಟ್ಮೆಂಟ್. ಅಂದ್ರೆ ಅವರು ಕ್ವಾಲಿಫೈಡ್ ಡಾಕ್ಟರ್. ಈಗ ನಾನು ಯಾವ ವಿಧಾನ ಬಗ್ಗೆ ಹೇಳ್ತಾ ಇಲ್ಲ, ಅಲೋಪತಿಯಲ್ಲಿ, ಆಯುರ್ವೇದದಲ್ಲಿ, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಎಲ್ಲಾ ವಿಧಾನದಲ್ಲೂ ಚಿಕಿತ್ಸೆ ಇದೆ, ಎಲ್ಲ ಅದರದ್ದೇ ಆದ ಅಡ್ವಾಂಟೇಜ್ ಮತ್ತೆ ಇದು ಇದೆ. ಬಟ್ ಈಗ ಕ್ವಾಕ್ಸ್ ಅಂತ ಹೇಳಿದಿವಲ್ಲ, ಏನು ಕಲಿತ ಇಲ್ಲದವರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದರಿಂದ ವಿಪರೀತ ಪರಿಣಾಮ ಆಗಿ, ಸೊ ಅಂತದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಜನರಿಗೆ ಒಂದು ಹೆದರಿಕೆ ಇರ್ತದೆ. ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲಿ ಮಾಡಬೇಕು, ಸರಿಯಾದ ಚಿಕಿತ್ಸೆ ಎಲ್ಲಿ ಸಿಗ್ತದೆ, ಯಾರ ಹತ್ರ ಹೋಗ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಒಂದು ಕಾಸ್ಟಿನ ಬಗ್ಗೆ ಸಹ. ಈಗ ಲೇಸರ್ ಅಂತ ಹೇಳಿದ ತಕ್ಷಣ ಅದು ನಮಗೆ ಕೈಗೆ ಎಟುಕಂತ ದರದಲ್ಲಿ ಇರ್ಬೋದು, ನಾನು ಮಾಡ್ಲಿಕ್ಕೆ ಆಗಲ್ಲ ಅಂತ ಎಲ್ಲ ತಪ್ಪು ಕಲ್ಪನೆಗಳು ಇರ್ಬೋದು. ಸೊ ಅದರಿಂದಾಗಿ ಹಿಂಜರಿತಾರೆ ಅವರು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬರ್ಲಿಕ್ಕೆ. ಈಗ ನೀವು ಪೈಲ್ಸ್ಗೆ ಹೇಳಿದ್ರಿ ಗ್ರೇಡ್ 2 ಅಲ್ಲಿ ಇದ್ರೆ ನಾವು ಆ ತರ ಟ್ರೀಟ್ ಮಾಡಬಹುದು ಅಂತ. ಈಗ ಈ ಫಿಶರ್ ಪಿಸ್ತೂಲ ಎಲ್ಲ ಹೌದು, ಈಗ ಫಿಶರ್ಗೆ ಮೋಸ್ಟ್ ಆಫ್ ದ ಟೈಮ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಮೆಡಿಸಿನ್ಸ್ ಅಲ್ಲಿ ಅದನ್ನ ಒಂದು 80% ಆಫ್ ದ ಕೇಸ್ ಮಾಡಬಹುದು. ಎಲ್ಲಿ ಅವರಿಗೆ ಸಿವಿಯರ್ ಪೇನ್ ಅಂದ್ರೆ, ಕೆಲವೊಮ್ಮೆ ಹೇಗಿರ್ತದೆ ಅಂದ್ರೆ, ಈಗ ನಾವು ಮಲದ್ವಾರದ ಸಮಸ್ಯೆ ಬಂದಾಗ ನಾವು ಅದನ್ನ ಪರೀಕ್ಷೆ ಮಾಡುವಾಗ ನಾವು ಒಂದು ಸ್ಕೋಪ್ ಅಂತ ಹೇಳಿ ಹಾಕಿ ಒಳಗೆ ಲೈಟ್ ಹಾಕಿ ನೋಡ್ತೇವೆ. ಫಸ್ಟಿಗೆ ಒಂದು ಬೆರಳು ಹಾಕಿ ನೋಡುವಂಥದ್ದುಂಟು, ಮತ್ತೆ ಸ್ಕೋಪ್ ಹಾಕಿ.
ಈ ಫಿಶರ್ ಸಿವಿಯರ್ ಇದ್ದಾಗ ಅವ್ರಿಗೆ ಬೆರಳು ಹಾಕ್ಲಿಕ್ಕೆ ಅವ್ರು ಬಿಡುದಿಲ್ಲ, ಅಂದ್ರೆ ಅಷ್ಟು ಸಿವಿಯರ್ ಇರ್ತದೆ ಪೈನ್. ಅಂತ ಸ್ಟೇಜ್ ಅಲ್ಲಿ ಯೂಶಲಿ ಮೆಡಿಸಿನ್ ಬೇಗ ವರ್ಕ್ ಆಗುದಿಲ್ಲ, ಅವರಿಗೆ ಒಂದು ಪ್ರೊಸೀಜರ್ ಬೇಕಾಗ್ತದೆ. ಅದಕ್ಕಂತಾನೆ ಬೇರೆ ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ಸ್ಪಿಂಕ್ಟರಾಟಮಿ ಅಂತ ಹೇಳ್ತೇವೆ. ಅಂದ್ರೆ ಏನ್ ಮಾಡೋದಂದ್ರೆ, ಈಗ ಪೈಲ್ಸ್ ಅಲ್ಲಿ ನಾನು ಹೇಳ್ದಲ್ಲ, ಆ ಮಾಂಸಖಂಡಗಳು ಏನು ಹೊರಗೆ ಬಂದಿರ್ತದೆ ಅದನ್ನ ತೆಗೆಯುವುದು. ಫಿಶರ್ ಅಲ್ಲಿ ಏನಂದ್ರೆ, ಫಿಶರ್ ಬೇಸಿಕಲಿ ಅದು ನಮ್ಮ ಸ್ಪಿಂಕ್ಟರ್ ಅಂದ್ರೆ ಈ ಮಲದ್ವಾರದಲ್ಲಿ ಒಂದು ಒಂದು ಕಂಟ್ರೋಲಿಂಗ್ ಇರ್ತದೆ ಮಸಲ್, ಅದು ಲೂಸ್ ಆದಾಗ ಮೋಷನ್ ಹೊರಗೆ ಬರೋದು ನಮ್ಮ ಕಂಟ್ರೋಲ್. ಸೊ ಅದು ತುಂಬಾ ಟೈಟ್ ಆಗಿರ್ತದೆ, ಆ ಗಾಯ ಆಗಿ ನೋವಾಗಿ ಟೈಟ್ ಆಗಿರ್ತದೆ, ಅವರಿಗೆ ಮೋಷನ್ ಹೋಗುದಿಲ್ಲ. ಸೊ ನಾವು ಆ ಸ್ಪಿಂಕ್ಟರ್ ಅದು ಸರ್ಕ್ಯುಲರ್ ಇರ್ತದೆ, ಅದನ್ನ ಕಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಲೂಸ್ ಮಾಡುದು, ಅದು ಪ್ರೊಸೀಜರ್ ಫಿಶರಿಗೆ. ಸೊ ಅದು ಮಾಡುವ ವಿಧಾನ, ಈಗ ನಾರ್ಮಲ್ ಸರ್ಜರಿ ಅಂದ್ರೆ ಕಟ್ ಮಾಡೋದು, ಲೇಸರ್ ನಲ್ಲಿ ಸಹ ಅದನ್ನ ಕಟ್ ಮಾಡೋದು ಉಂಟು, ಅದಕ್ಕೆ ಲೇಸರ್ ಚಿಕಿತ್ಸೆ ಉಂಟು. ಈಗ ಲೇಸರ್ ಬಗ್ಗೆ ಮಾತಾಡೋದಾದ್ರೆ, ಅಲ್ಲ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈಗ ಪೈಲ್ಸ್ ಪಿಸ್ತುಲದ ಜೊತೆಗೆ ಪೈಲೋನೈಡಲ್ ಸೈನಸ್ ಅಂತ ಒಂದಿದೆ, ಇದು ಏನಿದು ಆಕ್ಚುಲಿ, ಮತ್ತೆ ಅದು ಯಾರಲ್ಲಿ ಕಂಡು ಬರುತ್ತೆ ಅಂತ? ಕರೆಕ್ಟ್. ಈಗ ಪೈಲೋನೈಡಲ್ ಸೈನಸ್ ಅನ್ನೋದು ಈಗ ಪೈಲ್ಸ್, ಪಿಸ್ಟುಲಾ, ಫಿಶರ್ ಅಷ್ಟು ಕಾಮನ್ ಅಲ್ಲ, ಬಟ್ ನಂತರ 4ನೇ ಪೊಸಿಷನ್ ಅಲ್ಲಿ ಬರುವಂತ ಆ ಜಾಗದಲ್ಲಿ, ಅಂದ್ರೆ ಬಟಕ್ಸ್ ಅಥವಾ ಗುದದ್ವಾರ ಏನು ಹೇಳ್ತೀವಲ್ಲ, ಅಲ್ಲಿ ಬರುವಂತ ಒಂದು ಸಮಸ್ಯೆ. ಯೂಶುವಲಿ ಪೈಲೋನೈಡಲ್ ಅಂದ್ರೆ ಏನಂದ್ರೆ, ಈ ನಮ್ಮ ಬಟಕ್ಸ್ ಮಧ್ಯದಲ್ಲಿ ಅಲ್ಲಿ ಈ ಕೂದಲು ಹೇರ್ಸ್, ಆ ಕೂದಲು ಚರ್ಮದ ಒಳಗೆ ಚುಚ್ಚಿ ಅದು ಒಳಗೆ ಹೋಗಿ ಅಲ್ಲಿ ಒಂದು ಗಾಯ ಉಂಟು ಮಾಡ್ತದೆ. ಅಲ್ಲಿಂದ ಮತ್ತೆ ಪಸ್ ಅಥವಾ ನೀರಿನ ತರ ಬರ್ತಾ ಇರ್ತದೆ. ಸೊ ಅವರಿಗೆ ಅದು ಪೇನ್, ಪಸ್ ಡಿಸ್ಚಾರ್ಜ್, ಕೆಲವೊಮ್ಮೆ ಜೋರ್ ಇನ್ಫೆಕ್ಷನ್ ಆದಾಗ ಜ್ವರ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಇಂತೆಲ್ಲ ಸಮಸ್ಯೆ ಬರ್ತದೆ. ಯೂಶುವಲಿ ಇದು ಕಂಡು ಬರುವುದು ಈಗ ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ, ಯಾಕಂದ್ರೆ ತುಂಬಾ ಶೆಕೆ ಇದ್ದಾಗ, ಬೆವರು ಜಾಸ್ತಿ ಬಂದಾಗ, ಮತ್ತೆ ಯಾರು ಜಾಸ್ತಿ ಹೇರಿ ಸ್ಕಿನ್ ಇರ್ತದೆ, ಜಾಸ್ತಿ ಕೂದಲು ಇದ್ದವರಿಗೆ ಈ ಸಮಸ್ಯೆ ಬರ್ತದೆ. ಅದಕ್ಕೆ ಪೈಲೋನೈಡಲ್ ಸೈನಸ್ ಅಂತ ಹೇಳೋದು. ಅಂದ್ರೆ ಕುರ ಅಂತ ಏನ್ ಕರಿತೀವಿ ಅಲ್ಲ, ಅದಲ್ಲ, ಇದಕ್ಕೆ ಕನ್ನಡದಲ್ಲಿ ಗೊತ್ತಿಲ್ಲ, ಬಟ್ ಇದು ಈ ಜಾಗ ಎಲ್ಲಿ ಕೂದಲು ಲಾಂಗ್ ಟೈಮ್ ಇರುತ್ತಾ, ಲಾಂಗ್ ಟೈಮ್ ಆಗಿ ಬರುವಂತದ್ದು. ಇದು 1-2 ದಿನದಲ್ಲಿ ಬರುವಂತದ್ದು, ಮತ್ತೆ ಜಾಸ್ತಿ ಹೆಚ್ಚು ಈಗ ಇಡೀ ದಿನ ಈಗ ಕೂತ್ಕೊಂಡೇ ಕೆಲಸ ಮಾಡುವಂತ, ಸೊ ಜಾಸ್ತಿ ಸ್ವೆಟ್ಟಿಂಗ್ ಆಗಿ ಅಂತ ಜನರಲ್ಲಿ ಕಂಡು ಬರ್ತದೆ. ಅದಕ್ಕೆ ಪೈಲೋನೈಡಲ್ ಸೈನಸ್ ಅಂತ ಹೇಳೋದು. ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ? ಇದಕ್ಕೆ ಟ್ರೀಟ್ಮೆಂಟ್ಸ್ ಅದೇ, ಅಗೇನ್ ಸೇಮ್, ಒಂದು ಸರ್ಜರಿ ಮಾಡಿ ಅದನ್ನ ತೆಗಿಬೇಕು, ಆರ್ ಅಗೇನ್ ಲೇಸರ್ ಮುಖಾಂತರ ಅದನ್ನ ಟ್ರೀಟ್ಮೆಂಟ್ ಮಾಡಿ. ಅಂದ್ರೆ ಈಗ ಈ ಎಲ್ಲಾ ಚಿಕಿತ್ಸೆಗಳಿಗೆ ಆಧುನಿಕ ಪರಿಹಾರ ಕ್ರಮಗಳು ಹೇಗಿರುತ್ತೆ, ಅಂದ್ರೆ ಚಿಕಿತ್ಸೆಗಳು ಯಾವ ರೀತಿ ನಡೆಯುತ್ತೆ ಅಂತ? ಹೌದು, ಈಗ ಆಧುನಿಕ ಚಿಕಿತ್ಸೆಯಲ್ಲಿ ಈಗ ಲೇಟೆಸ್ಟ್ ಆಗಿ ಕಂಡು ಬಂದದ್ದು ಅದು ಲೇಸರ್ ಚಿಕಿತ್ಸೆ. ಸೊ ಇದರಲ್ಲಿ ಏನಂದ್ರೆ, ಈಗ ಬೇಸಿಕ್ ಪ್ರಿನ್ಸಿಪಲ್ ಎಲ್ಲದರಲ್ಲಿ ಒಂದೇ, ಅಂದ್ರೆ ಈಗ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಅದನ್ನ ಕಟ್ ಮಾಡಿ ತೆಗಿತೇವೆ, ಅಥವಾ ಸ್ಪಿಂಕ್ಟರಾಟಮಿ ಅಂದ್ರೆ ಕಟ್ ಮಾಡ್ತೇವೆ, ಅದು ನಾವು ಬ್ಲೇಡಿನಲ್ಲಿ ಅಥವಾ ಬೇರೆ ಕ್ವಾಟ್ರಿ ಅಂತ ಹೇಳ್ತೇವೆ, ಅದರೆಲ್ಲ ಕಟ್ ಮಾಡುದು. ಸೊ ಅಲ್ಲಿ ಏನಾಗ್ತದೆ, ಅಲ್ಲಿ ನಾವು ಚಿತ್ರಗಳಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ ಗಾಯ ಇರ್ತದೆ ಸರ್ಜರಿ ಅಥವಾ ಪ್ರೊಸೀಜರ್ ಆದ್ಮೇಲೆ. ಸೊ ಪೇಷಂಟ್ಗೆ ಅಂದ್ರೆ ತುಂಬಾ ದಿನ ಕೂತ್ಕೊಳ್ಳಿಕ್ಕೆ, ಕೆಲಸ ಮಾಡ್ಲಿಕ್ಕೆ, ಅದಕ್ಕೆಲ್ಲ ಸಮಸ್ಯೆ ಆಗ್ತದೆ. 1-2-3 ಕೆಲವು ಫಿಸ್ಟುಲಾದಲ್ಲಿ ಈಗ ಒಂದು 4 ವಾರ 6 ವಾರ ತನಕ ಆ ಗಾಯ ಹೀಲ್ ಆಗ್ಲಿಕ್ಕೆ ಟೈಮ್ ಬೇಕು. ಅಷ್ಟ ತನಕ ಅವರು ಡೈಲಿ ಡ್ರೆಸ್ಸಿಂಗ್ ಮಾಡೋದು, ಅವರ ಜಾಬ್ಗೆ ರಿಟರ್ನ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಸೊ ಆ ಡಿಸ್ಅಡ್ವಾಂಟೇಜ್ ಇದು ಮಾಡ್ಲಿಕ್ಕೋಸ್ಕರ ಲೇಸರ್ ನಲ್ಲಿ, ಈಗ ಬೇಸಿಕಲಿ ಲೇಸರ್ ನಲ್ಲಿ ಏನಂದ್ರೆ, ಲೇಸರ್ ನಿಮಗೆ ಗೊತ್ತಿದ ಹಾಗೆ ಅದೊಂದು ಕಿರಣ, ಅದೊಂದು ಎನರ್ಜಿ. ಓಕೆ, ಸೊ ಅದರ ಮುಖಾಂತರ ಲೇಸರ್ ಒಂದು ಫೈಬರ್ಸ್ ಇರ್ತದೆ, ಆಪ್ಟಿಕಲ್ ಫೈಬರ್ಸ್ ಅಪೂರ್ವವಾದ, ಅದನ್ನ ಯೂಸ್ ಮಾಡಿ ನಾವು ಪ್ರೊಸೀಜರ್ ಮಾಡುವಂಥದ್ದು. ಲೇಸರ್ ನಲ್ಲಿ ನಾವು ಪೈಲ್ಸ್, ಫಿಸ್ಟುಲಾ, ಫಿಶರ್, ಪೈಲೋನೈಡಲ್ ಸೈನಸ್ ಇದು ಎಲ್ಲದಕ್ಕೆ ಚಿಕಿತ್ಸೆ ಉಂಟು. ಮತ್ತೆ ಎಲ್ಲಾ ತರ ಈಗ ಯಾವ ಗ್ರೇಡ್ ಇದ್ರೂ ಚಿಕಿತ್ಸೆ ಮಾಡಬಹುದು, ಲೇಸರ್ ನಲ್ಲಿ ಮಾಡಬಹುದು. ಬಟ್ ಡಿಪೆಂಡಿಂಗ್ ಆನ್ ಈಚ್ ಪೇಷಂಟ್, ಅಂದ್ರೆ ಅವರೆಲ್ಲ ನೋಡಿ, ಅವರ ಕಾಯಿಲೆ ನೋಡಿ ನಾವು ಡಿಸೈಡ್ ಮಾಡ್ತೀವಿ ಇವಾಗ ಲೇಸರ್ ಬೇಕಾ, ಆತರ. ಅಂದ್ರೆ ಲೇಸರ್ ಬೆಟರ್ ಅಂತ ಹೇಳ್ತೀರಾ ನೀವು, ಹೇಗೆ? ಹೌದು, ಅಂದ್ರೆ ಈಗ ನೋಡಿ, ಈಗ ಸರ್ಜರಿಗಿಂತ ಡೆಫಿನೆಟ್ಲಿ ಬೆಟರ್. ಯಾಕಂದ್ರೆ ಈಗ ನಮ್ಮ ಪೇಷಂಟ್ಸ್ ಗಳಿಗೆ ಹೇಗೆ ಅಂದ್ರೆ, ತುಂಬಾ ದಿನ ಹಾಸ್ಪಿಟಲ್ ರಜೆ ಹಾಕಿ ಸ್ಟೇ ಮಾಡೋದು, ಕಾಸ್ಟ್, ಮತ್ತೆ ಅವರ ಕೆಲಸಕ್ಕೆ ರಿಟರ್ನ್ ಬೇಗ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಲಾಸ್ ಆಗ್ತದೆ. ಸೊ ಆ ಎಲ್ಲ ದೃಷ್ಟಿಯಿಂದ ಲೇಸರ್ ತುಂಬಾ, ಯಾಕಂದ್ರೆ ಲೇಸರ್ ನಲ್ಲಿ ಮೈನ್ಲಿ ಏನಂದ್ರೆ, ಈವನ್ ಹಾಸ್ಪಿಟಲ್ ನಲ್ಲಿ 1 ದಿನ ಸ್ಟೇ, ಅಥವಾ ಕೆಲವೊಮ್ಮೆ ನಾವು ಡೇ ಕೇರ್, ಅಂದ್ರೆ ಬೆಳಗ್ಗೆ ಬಂದ್ರು ಸಂಜೆ ಡಿಸ್ಚಾರ್ಜ್, ಆ ತರ ರೀತಿಯಲ್ಲಿ ಲೇಸರ್ ನಲ್ಲಿ ಪ್ರೊಸೀಜರ್ ಮಾಡುದು. ಯಾಕೆಂದ್ರೆ ಪೇನ್ ಕಡಿಮೆ, ಸ್ಕಾರ್ ಅಂದ್ರೆ ಗಾಯ ಏನು ಹೇಳ್ತೀವಲ್ಲ ಆಪರೇಷನ್ ಆದ್ಮೇಲೆ, ಅದು ವೆರಿ 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 ಮಿನಿಮಲ್ ಗಾಯ. ಮತ್ತೆ ನೀವು 2-3 ವಾರದ ನಂತರ ಆ ಜಾಗದಲ್ಲಿ ಅವ್ರಿಗೆ ನೋಡಿದ್ರೆ ಒಂಚೂರು ಗಾಯನೇ ಇರುವುದಿಲ್ಲ, ಎಲ್ಲ ಕಂಪ್ಲೀಟ್ ಹೀಲ್ ಆಗಿದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಪುತ್ತೂರಿಂದಲೇ. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತಾಡಿ. ನಮಸ್ತೆ, ಹೇಳಿ ಸರ್, ಹೇಳಿ.
ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮಸ್ತೆ. ಇದು ಈ ಪೈಲ್ಸ್ ಯಾಕೆ ಬರ್ತಾ ಇದೆ ಮೇನ್ ಆಗಿ ರೀಸನ್? ಹಾ, ಪೈಲ್ಸ್ ಯಾಕೆ ಬರ್ತದೆ ಅಂತ. ಯಾಕೆ, ಯಾವ ರೀಸನ್ ಮೇಲೆ ಬರುತ್ತೆ? ರೀಸನ್ ಯಾವ? ನೋಡಿ, ರೀಸನ್ ಅಂದ್ರೆ ಈಗ ಒಂದು ಪರ್ಟಿಕ್ಯುಲರ್ ಕಾರಣ ಅಂತ ಇಲ್ಲ, ಹಲವಾರು ಕಾರಣ ಇರ್ತದೆ. ಬಟ್ ಮೇನ್ಲಿ ಏನಂದ್ರೆ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಯಾರಿಗೆ ಇರ್ತದಲ್ಲ, ರೆಗ್ಯುಲರ್ ಬವೆಲ್ ಮೂವ್ಮೆಂಟ್ಸ್ ಅಂದ್ರೆ ಡೈಲಿ ಬೆಳಿಗ್ಗೆ ಒಂದು ಪಾಯ್ಖಾನೆಗೆ ಹೋಗುವಂತ ಅಭ್ಯಾಸ ಇಲ್ಲದೆ 2-3 ದಿನಕ್ಕೊಮ್ಮೆ, ಅಥವಾ ಟೈಟ್ ಆಗಿ ಮೋಷನ್ ಹೋಗುವಂತ, ಅಥವಾ ತುಂಬಾ ಪ್ರೆಷರ್ ಹಾಕಿ ಮಲ ವಿಸರ್ಜನೆ ಮಾಡುವಂತ ಇಂಥ ಸಂದರ್ಭಗಳಲ್ಲಿ ಈ ಪೈಲ್ಸ್ ಅನ್ನೋದು ಕಂಡು ಬರ್ತದೆ. ಮೇನ್ ಇದೆ ಇದಕ್ಕೆ ಕಾರಣ. ಓಕೆ, ಈಗ ಮತ್ತೆ ಫುಡ್ ಹ್ಯಾಬಿಟ್ಸ್ ಅಂದ್ರೆ ಈಗ ಹೈ ಫೈಬರ್ ಡಯಟ್ ಯಾರು ತಗೊಳ್ಳೋದಿಲ್ಲ, ಅಂದ್ರೆ ತರಕಾರಿ, ಸೊಪ್ಪು ಅಥವಾ ಫ್ರೂಟ್ಸ್, ಜಾಸ್ತಿ ಬೇಕರಿ ಐಟಮ್, ಚಿಪ್ಸ್, ಪಿಜ್ಜಾ, ಕೇಕ್ ಇಂಥದ್ದೇ ತಿನ್ನುವಂಥದ್ದೆಲ್ಲ ಇದ್ರೆ, ಅಂದ್ರೆ ಮೈದಾ ಐಟಮ್ಸ್ ಜಾಸ್ತಿ, ಅವಾಗ ಮಲಬದ್ಧತೆ ಆಗಿ, ಅಂದ್ರೆ ಮೇನ್ಲಿ ಅದೇ ಅಗೇನ್ ದಟ್ ಲೀಡ್ಸ್ ಟು ಕಾನ್ಸ್ಟಿಪೇಷನ್, ಮಲಬದ್ಧತೆಯಿಂದ ಬರುವಂತ ಸಮಸ್ಯೆಗಳು. ಇದು ಫ್ರೀ ಆಗಿ ಹೋಗೋದಿಲ್ಲ. ಕರೆಕ್ಟ್ ಸರ್. ಆಮೇಲೆ ನಮ್ಮ ಅತ್ತೆಯವರಿಗೆ ಈ ಪ್ರಾಬ್ಲಮ್ ಇದೆ. ಓಕೆ. ಅವರಿಗೆ ತುಂಬಾ ವರ್ಷದಿಂದ ಇದೆ. ಓಕೆ. ಅವ್ರು ಏನ್ ಹೇಳ್ತಾರೆ, ಫುಲ್ ಸೈಡ್ ಅಲ್ಲೆಲ್ಲ ಉಮ್ಮಿಕೊಂಡಿದೆ, ಆಗಾಗ ಸ್ವಲ್ಪ ಬ್ಲಡ್ ಬರ್ತಾ ಇದೆ. ಸರಿ. ಅವ್ರು ಏನ್ ಮಾಡ್ತಾರಂದ್ರೆ ಈ ರ್ಯಾಡಿಶ್ ಇದೆ ಅಲ್ಲ, ಮೂಲಂಗಿ, ಅದನ್ನ ಹೆಚ್ಚು ಯೂಸ್ ಮಾಡೋದ್ರಿಂದ ಅವರಿಗೆ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಅವರು. ಸರಿ ಸರಿ ಸರಿ. ಸ್ವಲ್ಪ ಇಲ್ಲಾಂದ್ರೆ ಬೇರೆ ಏನಾದ್ರು ಮೆಡಿಸಿನ್ ಎಲ್ಲ ತಗೊಂಡ್ರೆ ಹೇಗೇನೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಓಕೆ ಓಕೆ. ಅವರಿಗೆ ವಯಸ್ಸೆಷ್ಟು? ಅವರಿಗೆ 80 and above. ಓಕೆ ಓಕೆ ಓಕೆ. ಯೂಶುವಲಿ ಅದೇ ಈ ವಯಸ್ಸಾದಾಗ ಕಾನ್ಸ್ಟಿಪೇಷನ್ ಸಹಜವಾಗಿ ಬರ್ತದೆ. ವಯಸ್ಸಾದಾಗೆ ಸ್ವಲ್ಪ ಬವಲ್ ಮೂವ್ಮೆಂಟ್ ಸ್ಲೋ ಆಗ್ತದೆ. ಅಲ್ಲ, ಮೂಲಂಗಿ ಅಂದ್ರೆ ನೋಡಿ, ಅದೇ ಬೇಸಿಕಲಿ ನಾನು ಹೇಳಿದಲ್ಲ, ಹೈ ಫೈಬರ್. ಈಗ ಮೂಲಂಗಿ ಅದೇ ವೆಜಿಟೇಬಲ್, ಸೊ ಹೈ ಫೈಬರ್. ಮೂಲಂಗಿ ಅಂತಲ್ಲ, ಯಾವುದೇ ಸೊಪ್ಪು ತರಕಾರಿ ತಿಂದ್ರೆ ಅದು ಹೆಲ್ಪ್ ಆಗ್ತದೆ, ಅದರಿಂದ ಏನು ತೊಂದರೆ ಇಲ್ಲ, ಒಳ್ಳೇದೇ. ಹೌದು ಹೌದು. ಹಾಗೆ ಅಲ್ಲ, ಅವರು ನಾನು ಹೇಳಿದೆ ಆಪರೇಷನ್ ಮಾಡಿಸ್ಕೊಳ್ಬಹುದಲ್ವಾ, ಅವರು ಸ್ವಲ್ಪ ಹೆದರ್ತಾರೆ. ಅಲ್ಲ, ಅದೇ ಹೇಳಿದ್ರು ನೋಡಿ, ಅದಕ್ಕೆ ಈಗ ನಾವು ಲೇಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಆಪರೇಷನ್ ಗೆ ಹೆದರಿಕೆ ಇದೆ, ಆಪರೇಷನ್. ಸೊ ಅಂತವರಿಗೆ ಇದು ಸೂಕ್ತ. ಬಟ್ ಯಾವ್ದಕ್ಕೂ ನೀವು ಒಮ್ಮೆ ಕರ್ಕೊಂಡು ಬಂದು ನನಗೆ ತೋರಿಸಿದ್ರೆ ಅದಕ್ಕೆ ತಕ್ಕ ನಾನು ಮಾಹಿತಿಯೆಲ್ಲ ಕೊಡ್ಬೋದು. ಎಲ್ಲ ಏಜ್ 80 ವರ್ಷ ಆಗಿದವ್ರಿಗೂ ಟ್ರೀಟ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಲೇಸರ್ ಟ್ರೀಟ್ಮೆಂಟ್ ಹೌದು. ಅಲ್ಲ, ಮೊದ್ಲೆಲ್ಲ ಏನಾಗಿತ್ತು ಅಂದ್ರೆ ಆಪರೇಷನ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಆಗ್ತಿರ್ಲಿಲ್ಲ ಅದು. ಕರೆಕ್ಟ್ ಕರೆಕ್ಟ್. ಸಿಕ್ಕಾಪಟ್ಟೆ ಪೇನ್, 15 days, ನಿಯರ್ಲಿ 15 days ಅವ್ರು ಸಫರ್ ಆಗ್ತಿದ್ರು. ನಾನು ಸರ್ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಈಗಾಗಲೇ ಡಾಕ್ಟರ್. ಮೊದಲು ಈ ತರ ನಡೀತಾ ಇತ್ತು, ಈಗ ಆಧುನಿಕ ಚಿಕಿತ್ಸಾ ಕ್ರಮಗಳು ಬಂದಿದೆ. ಒಂದು ದಿನದಲ್ಲಿ ಕೂಡ ಅದು ಕೂಡ ಪುತ್ತೂರಿನಲ್ಲೇ ಮಾಡಬಹುದು, ಏನು ಮಂಗಳೂರಿಗೆ ಬರ್ಬೇಕಂತಿಲ್ಲ. ಸರಿ, ಓಕೆ ಸರ್. ಆಯ್ತಾ? ಥ್ಯಾಂಕ್ ಯು ಸರ್. ಸರಿ, ಥ್ಯಾಂಕ್ ಯು. ಅದೇ ಅಂದ್ರೆ ಜನಗಳಿಗೆ ಈ ತರ ಗೊಂದಲಗಳು ಇರುತ್ತೆ. ಅಂದ್ರೆ ಈ ತರ ಟ್ರೀಟ್ಮೆಂಟ್ ಗಳನ್ನ ತಗೊಳ್ಬಹುದಾ, ಮತ್ತೆ ಅದರಿಂದ ಏನೇನೋ ಸಮಸ್ಯೆಗಳಾಗುತ್ತಾ, ಆಪರೇಷನ್ ಆದ್ಮೇಲೆ ಮತ್ತೆ ಪುನಃ ಆಪರೇಷನ್ ಬೇಕಾ ಅನ್ನೋದಿರುತ್ತೆ. ಅದೇ ಈ ಪ್ರಶ್ನೆಯನ್ನ ನಾನು ನಿಮ್ಮ ಹತ್ರ ಕೇಳಲೇಬೇಕು ಡಾಕ್ಟರ್, ಯಾಕಂದ್ರೆ ಜನರಿಗಿರುವ ಒಂದು ಡೌಟ್ ಕೂಡ ಅದುವೇ. ಈ ಒಂದು ಲೇಸರ್ ಟ್ರೀಟ್ಮೆಂಟ್ ಅನ್ನ ತಗೊಂಡ ನಂತರ ಇದು ಮತ್ತೆ ಈ ರೋಗ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು ಇವ್ಯಾ? ಈಗ ನೋಡಿ, ಒಂದು ವಿಷಯ ನಾವು ತಿಳಿಸ್ಬೇಕು. ಈಗ ಸಾಮಾನ್ಯವಾಗಿ ರೋಗಿಗಳ ಮಾತ್ರ ಬಂದಾಗ ಯಾವುದೇ ಸಮಸ್ಯೆ, ಇದಕ್ಕೆ ಅಂತಲ್ಲ, ಇದೊಂದು ಪ್ರಶ್ನೆ ಇದ್ದೇ ಇರ್ತದೆ. ಇದು ಸರ್ಜರಿ ಆದ್ಮೇಲೆ ಮತ್ತೆ ಪುನಃ ಬರ್ಬಹುದಾ, ಅಥವಾ ಇದು ಪರ್ಮನೆಂಟ್ ಸೊಲ್ಯೂಷನ್? ಈಗ ಪೈಲ್ಸ್, ಫಿಸ್ಟುಲಾ, ಫಿಷರ್ ಮೂರಕ್ಕೂ ನಾನು ಹೇಳಿದೆ ಅಲ್ಲ, ಈಗ ಮಲಬದ್ಧತೆ ಮೂಲ ಕಾರಣ. ಸೊ ಎಲ್ಲಿವರೆಗೆ ಮಲಬದ್ಧತೆಯನ್ನು ಸರಿ ಮಾಡೋದಿಲ್ಲ, ಮತ್ತೆ ಬರುವ ಒಂದು ಚಾನ್ಸ್ ಖಂಡಿತ ಇರ್ತದೆ. ಬಟ್ ಹಾಗಂತ ಹೇಳಿ ಈಗ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಇಲ್ಲ ಅಂತ ತರ್ಕ ಕೊಡೋದು ಅದು ತಪ್ಪಾಗ್ತದೆ. ಸೊ ನಾವು ಈಗ ಅದಕ್ಕೆ ಹೇಳಿದೆ ನಾನು, ಈಗ ಫೋನ್ ನಲ್ಲಿ ಯಾರೇ ಕೇಳಿದ್ರು ಅಥವಾ ಬೇರೆ ರೀತಿಯಲ್ಲಿ ಕೇಳಿದ್ರು, ನಾವು ಅವ್ರಿಗೆ ಹೇಳುದು ನೀವು ಒಮ್ಮೆ ಬಂದು ಮೀಟ್ ಆಗಿ. ಯಾಕಂದ್ರೆ ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ರೀತಿ ಇರ್ತದೆ. ಸೊ ಅದನ್ನ ನಾವು ಕಣ್ಣಾರೆ ನೋಡಿ, ಮತ್ತೆ ಅವರ ವಯಸ್ಸು, ಅವರಿಗೆ ಬೇರೆ ಏನು ಶುಗರ್, BP, ಬೇರೆ ಕಾಯಿಲೆಗಳಿದೆ, ಬೇರೆ ಟ್ಯಾಬ್ಲೆಟ್ಸ್ ತಗೊಳ್ತಿದ್ದಾರೆ, ಅದನ್ನೆಲ್ಲ ನೋಡಿ ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ಬೋದು. ಎಲ್ಲರಿಗೆ ಬಂದ ತಕ್ಷಣ ನಿಮಗೆ ಲೇಸರ್ ಮಾಡ್ತೀರಿ ಆ ತರ ಅಲ್ಲ, ಅದು ತಪ್ಪು. ಆ ತರ ಮಾಹಿತಿ ನಾವು ಕೊಡ್ಲಿಕ್ಕೂ ಇಲ್ಲ, ಕೊಡಬಾರ್ದು. ಅಂಡ್ ಈಗ ಮತ್ತೆ ಬರುವಂತದ್ದು, ಈಗ ಪೈಲ್ಸ್ ಮತ್ತೆ ಫಿಷರ್ ನಲ್ಲಿ ನಾವು ತುಂಬಾ ಹಂತಕ್ಕೆ ಮತ್ತೆ ಬರದೇ ಇರುವ ರೀತಿಯಲ್ಲಿ ನೋಡ್ಕೋಬಹುದು, ಡೆಫಿನೆಟ್ಲಿ. ಯಾಕಂದ್ರೆ ನಾವು ಈಗ ಪ್ರೊಸೀಜರ್ ಆದ್ಮೇಲೆ ಅವರಿಗೆ ಅದಕ್ಕೆ ಅಡ್ವೈಸ್ ಕರೆಕ್ಟ್ ಆಗಿ ಫಾಲೋ ಅಪ್ ಮೆಡಿಸಿನ್ಸ್ ಎಲ್ಲ ಹೇಳ್ತೀವಿ. ಫಿಸ್ಟುಲಾದಲ್ಲಿ ಏನಂದ್ರೆ, ಫಿಸ್ಟುಲಾದಲ್ಲಿ ಯಾವತ್ತು ಒಂದು ಪರ್ಸೆಂಟೇಜ್ 5 to 10% ಮತ್ತೆ ಬರುವ ಚಾನ್ಸ್ ಖಂಡಿತ ಇರ್ತದೆ. ಯಾಕಂದ್ರೆ ನಾವು ಪೇಷಂಟ್ ಗಳಿಗೆ ಹಾಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೀವು ಒಂದು ಸಲ ಲೇಸರ್ ಚಿಕಿತ್ಸೆ ಇಲ್ಲಿ ಬರುವುದೇ ಇಲ್ಲ ಅಂತ ಆತರ ಹೇಳಿಕ್ ಬರೋದಿಲ್ಲ. ಬಟ್ ಅಗೇನ್ ಸೇಮ್, ಈಗ ಅವ್ರು ರೆಗ್ಯುಲರ್ ಆಗಿ ಬವೆಲ್ ಹ್ಯಾಬಿಟ್, ಮೋಷನ್ ಕರೆಕ್ಟ್ ಆಗಿ ಹೋಗ್ತಾ ಇದೆ, ನಾವು ಹೇಳಿದ
ಸಲಹೆಗಳೆಲ್ಲ ಪಾಲಿಸ್ತಾ ಇದ್ರೆ ಬರುವ ಚಾನ್ಸ್ ತುಂಬಾ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತೀರಿ. ಅಂದ್ರೆ ಇದಕ್ಕೆ ಆಹಾರ ಕ್ರಮಗಳು ಕೂಡ ತುಂಬಾ ಪ್ರಾಮುಖ್ಯತೆ ಇದೆ. ಯಾವ ರೀತಿ ಇರಬೇಕು ಡಾಕ್ಟ್ರೆ ನಮ್ಮ? ಅದೇ ಆಹಾರ ಕ್ರಮಗಳಂದ್ರೆ ನೋಡಿ, ಈಗ ನಮ್ದು ಈಗ ಒಂದು ಇತ್ತೀಚಿನ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಎಲ್ಲದಕ್ಕೂ ಮೂಲ ಕಾರಣ, ಅದು ಒಂದು ಇದೆ. ಸೊ ಸ್ಟ್ರೆಸ್ ಆದಾಗ ಏನಾಗ್ತದೆ, ಫುಡ್ ಹ್ಯಾಬಿಟ್ಸ್ ಆಟೋಮೆಟಿಕಲಿ ಈಗ ಅಂದ್ರೆ ಈಸಿಯಾಗಿ ಫಾಸ್ಟ್ ಫುಡ್, ಬೇಕರಿ ಐಟಮ್ ಅದು ಇದು ಅಥವಾ ಹೋಟೆಲ್. ಸೊ ಇದರಲ್ಲಿ ಮೇನ್ ಥಿಂಗ್ ರೆಡ್ ಮೀಟ್ ತುಂಬಾ ಮ್ಯಾಟರ್ ಆಗ್ತದೆ ಈ ಮೋಷನ್ ಟೈಟ್ ಆಗ್ಲಿಕ್ಕೆ. ಸೊ ರೆಡ್ ಮೀಟ್ ಅಂದ್ರೆ ಈಗ ಮಟನ್, ಚಿಕನ್, ಬೀಫ್ ಅದು ಯಾವುದೇ, ಫಿಶ್ ತೊಂದರೆ ಇಲ್ಲ. ಸೊ ರೆಡ್ ಮೀಟ್ ಅಲ್ಲ ಆದಷ್ಟು ಕಡಿಮೆ ಮಾಡಬೇಕು, ಅದು ಒಳ್ಳೇದು. ಹೈ ಫೈಬರ್ ಡಯಟ್, ಸೊ ಜಾಸ್ತಿ ಈಗ ಸೊಪ್ಪು ತರಕಾರಿ ಅಥವಾ ಸ್ಯಾಲಡ್ಸ್, ಫ್ರೂಟ್ಸ್. ಮತ್ತೆ ನೀವು ಈಗ ಹೋಲ್ ಸೀರಿಯಲ್ಸ್ ಅಂದ್ರೆ ಈಗ ನೋಡಿ, ಈಗ ಮೈದಾ ಉಪಯೋಗಿಸಬಾರ್ದು ಆದಷ್ಟು, ಅಥವಾ ಗೋಧಿ ನಾವು ಹೋಲ್ ಸೀರಿಯಲ್ಸ್ ಅಂದ್ರೆ ಅದ ಗೋಧಿಯಲ್ಲೇ ತಂದು ನಾವೇ ಹಿಟ್ಟು ಮಾಡಿ, ಅಥವಾ ಬೇರೆ ರಾಗಿ ಇಂಥದ್ದೆಲ್ಲ ಜಾಸ್ತಿ ಉಪಯೋಗಿಸಿದ್ರೆ ಅವಾಗ ಮೋಷನ್ ಸುಲಭವಾಗಿ ಹೋಗುವಂಥದ್ದು. ಸೊ ಆಟೋಮೆಟಿಕಲಿ ಇಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ, ಸಂಪೂರ್ಣವಾಗಿ ನಿವಾರಣೆ ಆಗಬಹುದು ಅಂತ ಹೇಳ್ತೀರಿ. ಈಗ ನಾವು ಲೇಸರ್ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು? ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ನೋಡಿ, ಈಗ ಮಲದ್ವಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಅಥವಾ ಏನೇ ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ಕೆಲವೊಂದು ಸಲಹೆಗಳು ಕೊಡ್ತೇವೆ. ಅಂದ್ರೆ ಆಹಾರ ಪದ್ಧತಿಯಲ್ಲಿ ಏನೇನು ಚೇಂಜ್ ಮಾಡಬೇಕು, ಜೀವನ ಶೈಲಿ ಎಲ್ಲಿ ಚೇಂಜ್ ಮಾಡಬೇಕು. ಮತ್ತೆ ಮೇನ್ಲಿ ಅವರಿಗೆ ನಾವು ಅಡ್ವೈಸ್ ಕೊಡೋದೇನಂದ್ರೆ, ಕೆಲವರಿಗೆ ಈ ಅಭ್ಯಾಸ ಬಲದಿಂದ ಅವರು ಮಲ ವಿಸರ್ಜನೆ ಮೋಷನ್ ಮಾಡುವಾಗ ತುಂಬಾ ಪ್ರೆಷರ್ ಹಾಕ್ತಾರೆ. ಅಂದ್ರೆ ಅದು ಅವ್ರಿಗೆ ಅಭ್ಯಾಸ ಆಗಿರ್ತದೆ. ಈವನ್ ಈಗ ಮೋಷನ್ ಮೆಡಿಸಿನ್ ಕೊಟ್ಟು ಸುಲಭವಾಗಿ ಹೋಗ್ತಿದ್ರು, ಅವರಿಗೆ ಅದೊಂದು ಅಭ್ಯಾಸ ಇರ್ತದೆ. ಅದನ್ನ ಅವಾಯ್ಡ್ ಮಾಡಬೇಕು ಅಟ್ ಎನಿ ಕಾಸ್ಟ್. ಯಾಕಂದ್ರೆ ಅದರಿಂದ ಮತ್ತೆ ಸಮಸ್ಯೆ ಬರುವ ಚಾನ್ಸ್ ಇರುತ್ತೆ. ಮತ್ತೆ ಮೇನ್ಲಿ ಅದೇ ಫುಡ್ ಹ್ಯಾಬಿಟ್ಸ್ ಮತ್ತೆ ಇದು ಮೋಷನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಏನು ಸಮಸ್ಯೆ ಬರುವುದಿಲ್ಲ, ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾವು ಈಗ ಅಡ್ಮಿಷನ್ ಗಳನ್ನ ಹೇಗೆ ತಗೊಳ್ಬೇಕು ಹಾಸ್ಪಿಟಲ್? ಅಡ್ಮಿಷನ್ ಅಂದ್ರೆ ನೋಡಿ, ಈಗ ಲೇಸರ್ ಚಿಕಿತ್ಸೆ ಬಂದಾಗ ಫಸ್ಟ್ ಕ್ಲಿನಿಕ್ ನಲ್ಲಿ ನಾವು ಸಂದರ್ಶನ ಮಾಡಿ ಅವರ ಕಾಯಿಲೆ ಯಾವ ಗ್ರೇಡ್ ನಲ್ಲಿ ಇದೆ. ಯಾಕಂದ್ರೆ ಈಗ ಗ್ರೇಡ್ 1, 2 ಇದ್ರೆ ಮೆಡಿಸಿನ್ ಮತ್ತೆ ಇಂಜೆಕ್ಷನ್, ಸ್ಲಿರೋಥೆರಪಿ, ರಬ್ಬರ್ ಬ್ಯಾಂಡ್ ಇದನ್ನೆಲ್ಲ ನಾವು ಕ್ಲಿನಿಕ್ ನಲ್ಲೇ ಮಾಡಿ ಮುಗಿಸಬಹುದು. ಮತ್ತೆ ಇದರಲ್ಲಿ ಯೂಶಲಿ ಹೇಗೆಂದ್ರೆ ಈ ಟ್ರೀಟ್ಮೆಂಟ್ ಗಳಲ್ಲಿ ಸೆಷನ್ಸ್ ಅಂದ್ರೆ ಈಗ ಒಂದು ಸಲ ಇಂಜೆಕ್ಷನ್ ಕೊಟ್ಟು ಎಲ್ಲ ಕ್ಲಿಯರ್ ಸ್ವಲ್ಪ ಕಷ್ಟ. ಒಂದು 2-3 ಸಲ ಅವರಿಗೆ ಬರ್ಬೇಕಾಗ್ತದೆ. ಅಂದ್ರೆ 2-3 ವಾರಗಳಲ್ಲಿ ಮತ್ತೆ ಪುನಃ ಬಂದು ಮತ್ತೊಂದು ಇಂಜೆಕ್ಷನ್ ತಗೊಳ್ಳೋದು, ಅಂತದ್ದೆಲ್ಲ ಟ್ರೀಟ್ಮೆಂಟ್ ಸೆಷನ್ ಸ್ಟೇಜ್ ವೈಸ್ ಇರ್ತದೆ. ಅದೆಲ್ಲ ಕ್ಲಿನಿಕ್ ನಲ್ಲಿ ಮಾಡಬಹುದು. ಬೇರೆ ಈಗ ಲೇಸರ್ ನಲ್ಲಿ ಚಿಕಿತ್ಸೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ದಿನ ಮೋಸ್ಟ್ ಆಫ್ ದ ಟೈಮ್ಸ್. ಮತ್ತೆ ಮಾತಾಡ್ತೀನಿ, ಒಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ ಸರ್, ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಡಾಕ್ಟರ್ ಇದ್ದಾರೆ ಸರ್, ಮಾತಾಡಿ. ನಮಸ್ತೆ. ನಮ್ಮಲ್ತು ಸೇರ್ತಾಡಿರ್ದು ಮುಂದು ನಮ್ಮ ನೀರು ಪಾಟಿರುತ್ತೆ. ನಮಸ್ತೆ. ಪಲ್ಲೆ ಅಂದು ಇತ್ತೆ ಸರ್, ಈ ಫೈಲ್ಸ್ ಬಂದ್ ಬರತ್ತಾ ಅಂದ ಅವು ಇತ್ತೆ ಹೀಟ್ ಅದು ಕೆಲವು ಸರ್ತಿ ಈ ಇಂದು ಪಿದಾಯ ಕುಲ್ನಂಗ ಪುರ ಈ ನಮ್ಮ ನೆತ್ತೆರ್ ಪೋಪುನ ಅಂಚ ಅದೇ ಆಪುನ ಅಲ್ದು ಅಲ್ಚಾದ ಆಪುನ ಅಲ್ದು ಲೆತ್ತೇರ್ ಪೋಪುನವು ಫಸ್ಟ್ ಸಿಂಪ್ಟಮ್ ಲೆತ್ತೇರ್ ಬಾರೆ ಸ್ಟಾರ್ಟ್ ಆಪುನ ಬೊಕ್ಕದಾದ ಪಿದಾಯಿ ಬನ್ಲಾಗ ಒಂಚೂರು ಅಲ್ಪ ದಾದನ ಮಾಂಸದ ಲೆಕ್ಕ ತಿಕ್ಕೊಡು ಅದನ್ನ ತೋಜಿಡು ಅಂಚ ಮಾತ ಆಪುನವೆ. ಆಯ್ತು ಮಲ್ಪೊಲಿ ಸರ್ ಅವೇ ಆಯ್ತ ಬಗ್ಗೆ ಎಂಕಲ್ ಪರೋದಿತ್ತ. ಸೊ ಆಯ್ಕದ ಪಂಡ ಬೇತ ಟ್ರೀಟ್ಮೆಂಟ್ ಉಂಟು. ಅವು ಆ ಸ್ಟೇಜ್ ಆ ಕಾಯಿಲೆ ಉಂಟು, ಆಯ್ಕೆ ತಕ್ಕ ಟ್ರೀಟ್ಮೆಂಟ್ ಉಂಟು. ಮರ್ದೆಲ್ಲ ಕೊರೋಲಿ, ಇಂಜೆಕ್ಷನ್ಲ ಕೊರೋಲಿ, ಲೇಸರ್ಲ ಮನ್ಪೊಲಿ, ಆಪರೇಷನ್ಲ ಮನ್ಪೊಲಿ. ಬಟ್ ಅವು ಪೇಷಂಟಿನ ಮಿತ್ ವಾ ಟೈಪ್ ಉಂಡು ತೂದು ನಮ್ಮ ಡಿಸೈಡ್ ಮಾಡ್ಬೋದು. ಹೌದು ಸರ್, ಈತ ಕಾರ್ಯಕ್ರಮ ಸರ್ ನೆತ್ತ ಬಗ್ಗೆ ಮಾಹಿತಿ ಇತ್ತೇನೆ ಡಾಕ್ಟರ್ ಕೊಡ್ತೇರು. ದಯಪಂಡ ನಮ್ಮ ಆರಂಭದ ಹಂತಡ್ ಡಾಕ್ಟರ್ ನಡೆ ಪೋದಾರೆ ಮೀಟ್ ಆಂಡ ಆರೈಕ ಸೊಲ್ಯೂಷನ್ ಪನ್ಪೇರ್ಗೆ ದಯಪಂಡ ಟ್ರೀಟ್ಮೆಂಟ್ ಇರೆಗ್ ಲೇಸರ್ ಪೂರ ಬೋರ್ಡ್ ಪಂದಿಜ್ಜಿ ಮಾತೆಕ್ಲ ಸ್ಟಾರ್ಟಿಂಗ್ ದ ಹಂತಡ್ ನಮ್ಮ ಖಾಲಿ ಮೆಡಿಸಿನ್ ಡೆ ಅವೆನ್ ಕ್ಯೂರ್ ಮನ್ಪೋಲಿಂದಿತ್ತೆ ಪಂಡೇರು ಡಾಕ್ಟರ್. ಸೊ ಇರ್ ಕುಡೋರ ಲೈವ್ ತೂಲೆ ಅಂಚನೆ ಡಾಕ್ಟರ್ ಇರೆಗ್ ಪುತ್ತೂರ್ಡೆ ತಿಕ್ವೇರು ಅರೆನವರ ಮೀಟ್ ಆಗೋಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದೇ ರೀತಿ ಅಂದ್ರೆ ಆರಂಭದ ಸಮಸ್ಯೆಗಳು ಹೀಗೆ ಇರುತ್ತೆ ಡಾಕ್ಟರ್. ಅಂದ್ರೆ ಹೌದು ಅಲ್ಲ, ಅವರಿಗೆ ಅಂದ್ರೆ ಮೋಸ್ಟ್ ಆಫ್ ಟೈಮ್ ಅವರಿಗೆ ಒಂದು ಹೆಸಿಟೇಷನ್ ಏನಂದ್ರೆ, ಒಂದು ಡಾಕ್ಟರ್ ಅಂತ ಹೋದ್ರೆ ಅವ್ರು ಸೀದಾ ಡೈರೆಕ್ಟ್ ಆಪರೇಷನ್ ಮಾಡಿಬಿಡ್ತಾರೆ ಒಂದು. ಇಲ್ಲೊಂದು ಅದೇ ನಾನು ಹೇಳ್ದಲ್ಲ, ಎಸ್ಪೆಷಲಿ ಹೆಂಗಸರಿಗೆ ಅದೊಂದು ಮುಜುಗ. ಒಂದು ಸಾಮಾನ್ಯವಾಗಿ ಯಾವ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ? ಈಗ ಪರ್ಟಿಕ್ಯುಲರ್ ಏಜ್ ಇದಕ್ಕೆ ಇಲ್ಲ. ಯಾಕೆಂದ್ರೆ ಇದು ನಿಮಗೆ ಹೇಳ್ಬೇಕಂದ್ರೆ 10 ವರ್ಷ ಮಗುವಿಂದ ಅಥವಾ ಕೆಲವು ಅದಕ್ಕೆ ಚಿಕ್ಕ ಇಲ್ಲೂ ಸ್ಟಾರ್ಟ್ ಆಗ್ತದೆ. ಇಲ್ಲ ಹಿಡಿದು 70-80 ವರ್ಷ ವಯಸ್ಸಾದವರಿಗೆ ಹೇಗೂ ಇದೆ. ಯಾಕಂದ್ರೆ ಅವ್ರಿಗೆ ಮಲಬದ್ಧತೆ ಇರ್ತದೆ. ಯಾಕಂದ್ರೆ ಅವ್ರು ಜಾಸ್ತಿ ಓಡಾಡುವುದಿಲ್ಲ ಅವರು, ಅಥವಾ ಬೇರೆ ಕಾಯಿಲೆ ಇದ್ರೆ ಬೆಡ್ಡಲ್ಲೇ ಮಲಗಿಕೊಂಡು ಮನುಷ್ಯ ಎಷ್ಟು ಓಡಾಟ ಕಡಿಮೆ ಆಗ್ತದೆ, ಈ ಸಮಸ್ಯೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅದು ಇಂಟೆಸ್ಟೈನಿನ ಮೂವ್ಮೆಂಟ್ ಸ್ಲೋ ಆಗ್ತದೆ. ಸೊ ಅದರಿಂದ ಇದಕ್ಕೆ ಪರ್ಟಿಕ್ಯುಲರ್ ಏಜ್ ಅಂತಿಲ್ಲ, ಯಾವ ವಯಸ್ಸಿನವರಿಗೂ ಈ ಸಮಸ್ಯೆ ಕಂಡು ಬರ್ಬೋದು.
ಓಕೆ, ಆಗ ನಾವು ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಎಷ್ಟು ದಿನ ನಾವು ಹಾಸ್ಪಿಟಲ್ ಇರಬೇಕಾಗುತ್ತೆ ಅನ್ನೋದು. ಸೊ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಮೋಸ್ಟ್ ಆಫ್ ದ ಪ್ರೊಸೀಜರ್ಸ್ ನಾವು ಡೇ ಕೇರ್ ಅಂದ್ರೆ ಬೆಳಗ್ಗೆ ಅಡ್ಮಿಟ್ ಆಗಿ ಪ್ರೊಸೀಜರ್ ಮಾಡಿ ಸಂಜೆ ಅಥವಾ ರಾತ್ರಿ ಅವ್ರ ಮನೆಗೆ ಹೋಗುವಂತ ಆ ತರ ಮಾಡಬಹುದು. ತಪ್ಪಿದ್ರೆ ಇನ್ನೊಂದು ದಿನ ಎಕ್ಸ್ಟ್ರಾ ಓಕೆ ಇರಬೇಕಾದಂತ ಪರಿಸ್ಥಿತಿ ಇರ್ಬೋದು ಅಷ್ಟೇ. 1-2 ದಿನದ ಆಸ್ಪತ್ರೆಯಲ್ಲಿ ಮಾತ್ರ. ಓಕೆ, ಮತ್ತೆ ಮನೆಯಲ್ಲಿ ಯಾವ ತರ ರೆಸ್ಟ್ ತಗೋ? ಮನೆಯಲ್ಲಿ ಅವರಿಗೆ ರೆಸ್ಟ್ ಅಂದ್ರೆ ಈಗ ಬೆಡ್ ರೆಸ್ಟ್ ಅಂತ ಏನಿರೋದಿಲ್ಲ, ಮಾಮೂಲಿ ಆಕ್ಟಿವಿಟೀಸ್ ಎಲ್ಲ ಮಾಡಬಹುದು. ಬಟ್ ಅವ್ರಿಗೆ ಏನು ಸಲಹೆ ಕೊಡ್ತೀವಿ ನಾವು, ಅದು ಸಿಟ್ಸ್ ಬಾತ್, ನೀರಲ್ಲಿ ಕೂತ್ಕೊಳ್ಳುವಂತದ್ದು, ಫುಡ್ ಅಲ್ಲಿ, ಅದು ಬಿಟ್ಟರೆ ಬೇರೆ ಪರ್ಟಿಕ್ಯುಲರ್ ರೆಸ್ಟ್ ಆ ತರ ಏನಿಲ್ಲ. ಮತ್ತೆ ಅವರ ಜಾಬ್ಗೆ ಮೇ ಬಿ ವಿದಿನ್ ಎ ವೀಕ್ 4 to 5 days ಅವ್ರು ಮರಳಿ ಹೋಗ್ಬೋದು. ಸೊ ಅದೊಂದು ಅಡ್ವಾಂಟೇಜ್. ತುಂಬಾ ರಜೆ ಹಾಕ್ಬೇಕಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪೇನ್ ಅಷ್ಟು ಇರುವುದಿಲ್ಲ. ಮೇನ್ಲಿ ಅದೇ ಓಕೆ ಓಕೆ. ಈಗ ಪೇನ್ ಹಾಗೂ ಗಾಯ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತೀರಿ. ಲೇಸರ್ ಟ್ರೀಟ್ಮೆಂಟ್ ತುಂಬಾ ಬೆಟರ್ ಅಂತ ಈಗಿನ ಲೈಫ್ ಸ್ಟೈಲಿಗೆ ಅಂತ ಹೇಳ್ತಾ ಇದ್ದೀರಿ ನೀವು. ಓಕೆ ಸರ್, ಈಗ ನೀವು ಟ್ರೀಟ್ಮೆಂಟ್ ಹೇಳಿದ್ರೆ ಅಂದ್ರೆ ಹೊರ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಅಂತ ಇರುತ್ತಲ್ಲ ಸರ್, ಒಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಬೆಳ್ತಂಗಡಿಯಿಂದ. ಬೆಳ್ತಂಗಡಿಯಿಂದ. ರಾಕೇಶ್ ಅಂತ ಹೇಳಿ. ರಾಕೇಶ್ ಅವರು ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ಹೇಳಿ. ನಮಸ್ತೆ, ಹೇಳಿ ರಾಕೇಶ್. ಸರ್ ನಮಸ್ತೆ. ರಾಕೇಶ್ ಅವರೇ. ಸರ್ ನನಗೆ 24 ವರ್ಷ. ನನಗೆ ಈಗಲೇ ಫೈಲ್ಸ್ ಸಮಸ್ಯೆ ಉಂಟು. ಓಕೆ. ಈಗ ಒಂದು 8 ತಿಂಗಳಾಯ್ತು. ಆಯುರ್ವೇದಿಕ್ ಮದ್ದೆಲ್ಲ ಮಾಡಿದೆ. ಆಯುರ್ವೇದಿಕ? ಹೌದು. ಸರಿ ಸರಿ ಸರಿ. ಬಟ್ ಈಗ ಅದರಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಇತ್ತು. ಒಂದು ವಾರದಲ್ಲಿ ಚಿಕನ್ ಎಲ್ಲ ತಿಂದ್ರೆ ಮತ್ತೆ ಸ್ವಲ್ಪ ಹೀಟ್ ಆಗಿ ಬ್ಲಡ್ ಹೋಗ್ತದೆ. ಓಕೆ. ಅಂದ್ರೆ ಈಗ ಮೋಷನ್ ಮಾಡೋ 3 ಸೈಡ್ ಅಲ್ಲಿ ದಪ್ಪ ಆಗಿದೆ. ಅದರಲ್ಲಿ ಈಗ 3 ಕಂಡು ತರ ಬಂದಿದೆ. ಓಕೆ ಓಕೆ ಸರಿ. ಅದಕ್ಕೆ ಎಂತ ಸರ್, ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಬಟ್ ಯಾವ್ದಕ್ಕೂ ನೀವು ಒಮ್ಮೆ ಬಂದು ನಮ್ಮೆಲ್ಲ ಭೇಟಿಯಾಗಿ ಕ್ಲಿನಿಕ್ ಅಲ್ಲಿ. ಹೌದಾ? ಆಯ್ತಾ? ಅಂದ್ರೆ ನಾನು ಈ ಆಪರೇಷನ್ ಅಂತ, ನನ್ನ ಫ್ರೆಂಡ್ ಒಬ್ರು ಆಪರೇಷನ್ ಮಾಡ್ಕೊಂಡ್ರು ರೀಸೆಂಟ್ ಆಗಿ. ಅವರಿಗೆ ತುಂಬಾ ಪೇನ್ ಇತ್ತು. ಹಾಗೆ ನಾನು ಸಹ ಆಪರೇಷನ್ ಅಂದ್ರೆ ಹೆದರಿಕೆ ಆಗ್ತದೆ ಅಲ್ವಾ? ಹೌದು, ಅಂತವರಿಗೆ ಸ್ಪೆಷಲ್ ಆಗಿರೋದು ಲೇಸರ್. ಅದೇ ಬೊಂಡೆ ಎಲ್ಲ ಕುಡಿದು ಸ್ವಲ್ಪ ತಂಪು ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಇರ್ತದೆ. ಕರೆಕ್ಟ್ ಕರೆಕ್ಟ್. ಚಿಕನ್ ಎಲ್ಲ ತಿಂದ್ರೆ ತುಂಬಾ, ಹಾಗೆ ನಾನೀಗ ಆದಷ್ಟು ತರಕಾರಿಯಲ್ಲಿ ಮೇಂಟೈನ್ ಮಾಡುದು. ಆಯ್ತಾಯ್ತು. ನಾನೊಂದ್ಸಲ ನಿಮ್ಮನ್ನು ಭೇಟಿ ಮಾಡ್ತೇನೆ. ಯಾ ಶೂರ್ ಶೂರ್ ಶೂರ್. ಪುತ್ತೂರಲ್ಲಿ ಸರ್? ಹೌದು, ಉಷಾ ಪಾಲಿಕ್ಲಿನಿಕ್, ದರ್ಬೆ, ಪುತ್ತೂರು. ಸರ್ ವೀಕಲ್ಲಿ ಒಂದೇ ದಿವಸ ಇರೋದಾ? ಗುರುವಾರ ಇದ್ದೇನೆ ಪುತ್ತೂರಲ್ಲಿ. ಬೇರೆ ದಿನ ಮೀಟ್ ಆಗ್ಬೇಕಂದ್ರೆ ಮಂಗಳೂರು ಎಜೆ ಹಾಸ್ಪಿಟಲ್ಗೆ ಬೆಳಿಗ್ಗೆ ಬಂದ್ರೆ ಆಯ್ತು. ಆಯ್ತಾ? ಮಂಗಳೂರು ಎಜೆ ಹಾಸ್ಪಿಟಲ್. ಹೌದು. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದು. ಹೀಗೆ ಇನ್ನೊಬ್ಬರ ಹೌದು, ಇನ್ನೊಬ್ಬರ ಅವರ ಅನುಭವ ಕೇಳಿ ಅದೇ ಹೇಳಿದಲ್ಲ, ಅವ್ರಿಗೆ ಹೆದರಿಕೆ ಆಗ್ತದೆ. ದೊಡ್ಡ ಗಾಯ, ಪೇನ್, ಅದು ಸಹಜ, ಅದು ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅದು ಗಾಯ ಬೇರೆ ಜಾಗ ಆದ್ರೂ ಒಂದ್ ಲೆಕ್ಕ. ಹೌದು, ಆ ಜಾಗದಲ್ಲಿ ನೋವು ತಡಿಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಮತ್ತೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಡ್ರೈವ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು ಹೌದು. ಸೊ ಅದರಲ್ಲಿ ಲೇಸರ್ ತುಂಬಾ ಹೆಲ್ಪ್ ಆಗ್ತದೆ. ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಿ. ತುಂಬಾ ನೋವುಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ, 2 ದಿನದಲ್ಲೇ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ. ಬಟ್ ಅದೇ ಅಗೇನ್ ಸೇಮ್ ಟೈಮ್ ನಾನು ಅದೇ ಹೇಳ್ತೀನಿ. ಬಟ್ ಎಲ್ಲರಿಗೂ ಎಲ್ಲದಕ್ಕೂ ಲೇಸರ್ ಅಂತ ಅಲ್ಲ ಅದರ ಅರ್ಥ. ಅದಕ್ಕೆ ನಾನು ಪ್ರತಿ ಕಾಲರ್ ಹೇಳ್ತೀನಿ, ನೀವು ಬಂದು ಭೇಟಿಯಾಗಿ ನೋಡಿ ನಾನು ಹೇಳ್ತೀನಿ. ಯಾಕಂದ್ರೆ ಅದು ಆ ತಪ್ಪು ಭಾವನೆ ಬರಬಾರ್ದು. ಅಲ್ಲ, ಎಲ್ಲದಕ್ಕೂ ಲೇಸರ್ ಅಂತ ಹಾಗೆ ಅಲ್ಲ ಅಂತ ಖಂಡಿತ. ಸರಿ, ಇದ್ರ ನಡುವೆ ಜನಗಳಿಗೆ ಇನ್ನೊಂದು ಡೌಟ್ ಇರುತ್ತೆ ಸರ್. ಯಾಕಂದ್ರೆ ಟ್ರೀಟ್ಮೆಂಟ್ ಅಂತಂದಾಗ ಈಗ ಡಾಕ್ಟರ್ ಹತ್ರ ಹೋಗೋದೇ ಭಯ ಅಂತಂದ್ರೆ ಖರ್ಚಿನ ಬಗ್ಗೆ ಯೋಚನೆ ಖಂಡಿತವಾಗ್ಲೂ ಇರುತ್ತೆ. ಯಾವ ತರ ಇರುತ್ತೆ ಸರ್ ಲೇಸರ್ ಟ್ರೀಟ್ಮೆಂಟಿನ ಖರ್ಚು? ಈಗ ನೋಡಿ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ಈಗ ಎಷ್ಟು ಖರ್ಚಾಗ್ತದೆ, ಯಾಕಂದ್ರೆ ಅದು ಈಗ ಹಾಸ್ಪಿಟಲ್, ಸಿಟಿ, ಅದರ ಮೇಲೆ ಡಿಪೆಂಡ್. ಈಗ ಮಂಗಳೂರಿನಲ್ಲಿ ಅದೇ ಪ್ರೊಸೀಜರ್ ಜಾಸ್ತಿ ಇರ್ತದೆ, ಪುತ್ತೂರಿನಲ್ಲಿ ಅದೇ ಪ್ರೊಸೀಜರ್ ಕಮ್ಮಿ ಆಗ್ತದೆ. ಸೊ ಲೇಸರ್ ಅಂತ ಬಂದಾಗ ಆ ಸಾಮಾನ್ಯ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಇರುವ ಕಾಸ್ಟ್ಗಿಂತ ಒಂದು 15-20 ಸಾವಿರ ಜಾಸ್ತಿ ಬರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ. ಅದು ಯಾಕೆಂದ್ರೆ ಆ ಲೇಸರ್ ಮೆಷಿನ್ ಏನಿರುತ್ತೆ, ಆ ಮೆಷಿನ್ ಮತ್ತೆ ಆಪ್ಟಿಕಲ್ ಫೈಬರ್ ನಾವೇನು ಯೂಸ್ ಮಾಡ್ತೀವಿ ಅದರದ್ದು ಕಾಸ್ಟ್. ಅದು ಬಿಟ್ರೆ ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಏನು ಬರುವುದಿಲ್ಲ. ಸೊ ಲೇಸರ್ ಅಂದ ತಕ್ಷಣ ಅದೇ ಅದು ಲಕ್ಷಗಟ್ಟಲೆ ಆಗ್ತದೆ ಹಾಗೆ ತಿಳ್ಕೊಳ್ಳೋ ಅದು ಅವಶ್ಯಕತೆ ಇಲ್ಲ. ಆ ಮಾಹಿತಿಯೆಲ್ಲ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಹೌದು, ಯಾಕಂದ್ರೆ ಅದು ಈಗ ಇಷ್ಟು ಮಾತಾಡ್ಬೇಕಾದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಹೆದರ್ತಾರೆ, ಖರ್ಚಾಗ್ತದೆ, ತುಂಬಾ ವೆಚ್ಚ ಆಗ್ತದೆ. ಮತ್ತೆ ಇನ್ನೊಂದು ನೋಡಿ, ಈಗ ನಾನು ಹೇಳಿದೆ ಅಲ್ಲ, ಲೇಸರ್ ನಲ್ಲಿ ಡೇ ಕೇರ್ ಅಥವಾ 1-2 ದಿನ ಹಾಸ್ಪಿಟಲ್. ಸೊ ನೀವು ಓವರ್ ಆಲ್ ನೋಡಿದಾಗ ಈಗ ಆ ಪ್ರೊಸೀಜರ್ ಮಾಡಿದ್ರೆ ನಾರ್ಮಲ್ ಶಸ್ತ್ರಚಿಕಿತ್ಸೆ 5 ದಿನ ಹಾಸ್ಪಿಟಲ್ ಇದ್ದಾಗ ಆ 5 ದಿನಕ್ಕೆ ಆಗುವ ಬಿಲ್ ಇಲ್ಲಿ 2 ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಸೊ ಅದು ಓವರ್ ಆಲ್ ನೋಡುವಾಗ ಒಂದೇ ರೀತಿ ಆಗ್ತದೆ. ಅಂದ್ರೆ ಇದು ಬೆಟರ್, ನಿಮ್ಗೆ ಟೈಮ್ ಉಳಿಯುತ್ತೆ, ನಿಮ್ಮ ಕೆಲಸಗಳು ಉಳಿಯುತ್ತೆ, ಬೇಗ ಜಾಬಿಗೆ ಹೋಗ್ಬೋದು. ಸೊ ಆ ರೀತಿ ಸಹ ಅವರಿಗೆ
ಉಳಿತಾಯ ಓಕೆ, ಆಗಿದೆ. ಎಲ್ಲ ರೀತಿಯಲ್ಲೂ ಪ್ಲಸ್ ಅಂತ ಹೇಳ್ತೀರಿ ಹಾಗೆ. ಓಕೆ ಡಾಕ್ಟರ್, ಈಗ ನಾವು ಪುತ್ತೂರಲ್ಲಿ ನೋಡೋದಾದ್ರೆ ಈ ಬಗ್ಗೆ ಟ್ರೀಟ್ ಮಾಡೋದಕ್ಕೆ ನಮಗೆ ಯಾರನ್ನ ಕನ್ಸಲ್ಟ್ ಮಾಡ್ಬೇಕು? ಈಗ ನೀವು ಗುರುವಾರ ಬರ್ತೀರಾ ಅಂತ ಹೇಳಿದ್ರಿ, ಬೆಳಿಗ್ಗೆಯಿಂದ ನೀವು ಸಾಯಂಕಾಲದವರೆಗೂ ಸಿಗ್ತೀರಾ ಹೇಗೆ ಅಂತ? ಯೂಶಲಿ ನಾನು ಪ್ರತಿ ಗುರುವಾರ ಒಂದು 11:30-12 ಗಂಟೆಗೆ ಪುತ್ತೂರಲ್ಲಿ ಕ್ಲಿನಿಕ್ ಅಲ್ಲಿ ಇರ್ತೇನೆ. ಮತ್ತೆ ನಾನು ಸಂಜೆ 5-6 ಗಂಟೆ ತನಕ ಯೂಶುವಲಿ ಇರ್ತೇನೆ ನಾನು, ಯಾಕಂದ್ರೆ ಬೇರೆ ಬೇರೆ ಹಾಸ್ಪಿಟಲ್ ವಿಸಿಟ್ಸ್ ಅಂತ ಹೇಳಿ ಪುತ್ತೂರಲ್ಲೇ ಇರ್ತೇನೆ. ಸೊ ಆ ಸಮಯದಲ್ಲಿ ಕಾಣಬಹುದು, ತೊಂದರೆ ಇಲ್ಲ. ಕರೆ ಮಾಡಿ ಬಂದ್ರೆ ಆಯ್ತು, ಅಪಾಯಿಂಟ್ಮೆಂಟ್ ತಗೊಂಡು. ಅಪಾಯಿಂಟ್ಮೆಂಟ್ ನೀವು ಮೊದಲೇ ತಗೊಳ್ಬೇಕಾ ಹೇಗೆ? ಹೌದು, ಕ್ಲಿನಿಕ್ ಗೆ ಕರೆ ಮಾಡಿ ತಗೊಂಡ್ರೆ ಒಳ್ಳೇದು, ಅಥವಾ ನನಗೆ ಸಹ ನೇರ ಕರೆ ಮಾಡಿ ಸಹ ಅವ್ರ ಅಪಾಯಿಂಟ್ಮೆಂಟ್ ತಗೊಳ್ಬಹುದು ಅಂತ ಹೇಳ್ತೀರಿ. ಅಂದ್ರೆ ಈಗ ಈ ಹೆಂಗಸರು ಅದೇ ಸ್ವಲ್ಪ ಮುಲಾಜು ಮಾಡ್ತಾರೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಅಂತ, ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಹೆಂಗಸರಿಗೆ ಹೇಳೋದೇನಂದ್ರೆ ನೋಡಿ, ಈಗ ಈ ಚಿಕಿತ್ಸೆ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಮುಜುಗರಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ, ಹೆಸಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನಾವು ಈಗ ಕ್ಲಿನಿಕ್ ನಲ್ಲಿ ನಾವು ಪರೀಕ್ಷೆ ಮಾಡುವಾಗ ಯಾವಾಗಲೂ ಅಲ್ಲಿ ಒಬ್ರು ಸಿಸ್ಟರ್ ಅಥವಾ ಯಾರಾದ್ರೂ ಲೇಡೀಸ್ ಅವರ ಸಮಕ್ಷಮದಲ್ಲಿ ಪರೀಕ್ಷೆ ಮಾಡೋದು. ಸೊ ನೀವು ಯಾವುದೇ ಅದಕ್ಕೆ ಒಂದು ಹೆಸಿಟೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸಮಸ್ಯೆ ಇದ್ರೆ ಓಪನ್ ಆಗಿ ಬಂದು ಹೇಳಿ ಮಾತಾಡಿ ಚಿಕಿತ್ಸೆ ಪಡೆಯುವುದು ಉತ್ತಮ ಅಂತ ಹೇಳ್ತೀರಿ. ಯಾಕಂದ್ರೆ ಇದನ್ನ ಹೈಡ್ ಮಾಡಿ ಕೂತ್ರೆ ಒಂದು ಹೋಗಿ ಇನ್ನೊಂದು ಆಗೋದಕ್ಕಿಂತ ಮೊದಲು ನಾವು ಆರಂಭದಲ್ಲೇ ಇದನ್ನ ನಿಯಂತ್ರಣಕ್ಕೆ ತರೋದು ಅಗತ್ಯ ಅಂತ ಹೇಳ್ತೀರಿ. ಮತ್ತೆ ಅದು ಬೇರೆ ಹೇಳಿದ್ರಿ ತುಂಬಾ ಪೇನ್ ಇರುತ್ತೆ ಅಂತ, ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಈಸಿ ಅಲ್ಲ. ಹಾಗಾಗಿ ನಾವು ಡಾಕ್ಟರ್ ಅವ್ರು ಏನಾಗ್ತದೆ, ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಟ್ಯಾಬ್ಲೆಟ್ಸ್ ಇದೆಲ್ಲ ತಗೊಳ್ತಾ ಇರ್ತಾರೆ, ತಾತ್ಕಾಲಿಕ ಒಂದು. ಹೌದು 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 ಹಾಗೆ. ಮತ್ತೆ ಲೇಡೀಸ್ ವಿಷಯ ಬಂದಾಗ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಈಗ ಗರ್ಭವತಿ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಜಸ್ಟ್ ಆಫ್ಟರ್ ಡೆಲಿವರಿ ಇವರಲ್ಲಿ ಈ ಸಮಸ್ಯೆ ಜಾಸ್ತಿ ಇರ್ತದೆ. ಪ್ರೆಗ್ನೆಂಟ್ ಇರುವಾಗ ಕಾನ್ಸ್ಟಿಪೇಷನ್ ಜಾಸ್ತಿ ಇರ್ತದೆ ಸಹಜವಾಗಿ, ಯಾಕಂದ್ರೆ ಅದು ಹಾರ್ಮೋನಲ್ ಬಾಡಿಯಲ್ಲಿ ಚೇಂಜಸ್ ಆಗಿರುತ್ತೆ. ಸೊ ಅವರಿಗೆ ಹೆಚ್ಚಿನವರಿಗೆ ಪೈಲ್ಸ್ ಫಿಶರ್ ಸಮಸ್ಯೆ ಇರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಸರ್? ಆ ಟೈಮಲ್ಲಿ ಅದೇ ಈಗ ಫುಡ್ ಅಲ್ಲಿ ಸೊಪ್ಪು ತರಕಾರಿ ಅದೆಲ್ಲ ತಗೊಂಡು ಅದೆಲ್ಲ ಡಯಟ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ಬೇಕು, ಜಾಸ್ತಿ ಆಗದ ರೀತಿಯಲ್ಲಿ. ಆಗ ನೀವು ಅಂದ್ರೆ ಈಗ ಹೊರ ರೋಗಿಗಳಿಗೆ ಏನು ಚಿಕಿತ್ಸೆಯನ್ನ ಕೊಡ್ತೀರಾ ಆ ರೀತಿಯ ಟ್ರೀಟ್ಮೆಂಟ್ ಗಳನ್ನ ತಗೊಳ್ಬಹುದಾ ಪ್ರೆಗ್ನೆನ್ಸಿ? ಖಂಡಿತ ತಗೊಳ್ಬೋದು. ಯಾಕಂದ್ರೆ ನೋಡಿ, ಈಗ ಪ್ರೆಗ್ನೆನ್ಸಿ ಅಂದ್ರೆ ಈಗ ಒಂದು ಫಸ್ಟ್ 2 months ಮೇನ್ಲಿ ಬಿಟ್ರೆ, ಅಂದ್ರೆ ಅವಾಗ ನಾವು ಜಾಸ್ತಿ ಮೆಡಿಸಿನ್ ಎಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಮಗು ಬೆಳೆಯೋ ಮಗು ಎಫೆಕ್ಟ್. ಬೇರೆ ಟೈಮಲ್ಲಿ ನಾವು ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬಹುದು. ಮತ್ತೆ ಸಪೋಸ್ ಅವ್ರಿಗೆ ಏನಾದ್ರೂ ಈಗ ಶಸ್ತ್ರಚಿಕಿತ್ಸೆ ಲೆವೆಲ್ಗೆ ಹೋಗುವಂತದ್ದು ಇದ್ರೆ ಕೂಡ ಅದು ಡೆಲಿವರಿ ನಂತರ ಮತ್ತೆ ಅದನ್ನ ಟ್ರೀಟ್ ಮಾಡಬಹುದು. ಅಲ್ಲಿ ತನಕ ಮೆಡಿಸಿನ್ ಮ್ಯಾನೇಜ್ಮೆಂಟ್ ಮಾಡಬಹುದು, ವೈದ್ಯರ ಸಲಹೆ ತಗೊಂಡು ಮುಂದೆ ಏನು ಮಾಡಬೇಕು ಅಂತ ಆಫ್ಟರ್ ಡೆಲಿವರಿ ಅವರು ಏನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಬಹುದು ಅಂತ ಹೇಳ್ತೀರಾ. ಓಕೆ ಡಾಕ್ಟರ್, ಪುತ್ತೂರಲ್ಲಿ ಈ ರೀತಿಯ ಲೇಸರ್ ಚಿಕಿತ್ಸೆಗಳು ಎಲ್ಲಿ ಲಭ್ಯ ಇದೆ? ಯಾವ ಹಾಸ್ಪಿಟಲ್ಗೆ ಹೋದ್ರೆ ನಮಗೆ? ಅದೇ ಈಗ ಹೇಳ್ಬೇಕಂದ್ರೆ ಪುತ್ತೂರಲ್ಲಿ ಹಲವಾರು. ಒಂದು ನಿಮಿಷ, ಕರೆ ಕಾಯ್ತಾ ಇದೆ, ಮತ್ತೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ರಿ ಅಂತ. ಹಲೋ 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 ಸರ್, ನಮಸ್ತೆ. ಹಲೋ ಹಲೋ. ಹಾ ಸರ್, ಮಾತಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತದೆ, ಮಾತಾಡಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾವು ಕೋಲಾರಿಂದ. ಎಲ್ಲಿಂದ? ಕೋಲಾರಿಂದ. ಹಾ ಓಕೆ ಸರ್, ಮಾತಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಯ ಬಗ್ಗೆ ಅವ್ರ ಜೊತೆ ಮಾತನಾಡಿ. ನಮಸ್ತೆ, ಹೇಳಿ ಹೇಳಿ. ಹಲೋ ನೆಟ್ವರ್ಕ್ ಹಲೋ, ಕಟ್ ಆಯ್ತಾ? ಕರೆ ಕಟ್ಟಾಯಿತು ಅಂತ ಅಂದ್ಕೊಳ್ತೇನೆ. ಇವರು ಮತ್ತೆ ಅದೇ ಲೈವಲ್ಲಿ ನೀವು ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಕೆಲವರು ಕರೆಗಾಗಿ ಕಾಯ್ತಾ ಇರ್ತಾರೆ, ಅದರ ಬ್ಯುಸಿಯಲ್ಲಿರ್ತಾರೆ, ಕೆಲವು ಮಾಹಿತಿಗಳನ್ನು ತಗೊಂಡಿರೋದಿಲ್ಲ. ಹಾಗಾಗಿ ಈಗ ಮತ್ತೆ ನಮ್ಮ ಇನ್ನಷ್ಟು ಜನರು ಕರೆ ಮಾಡಬಹುದು. ಅಂದ್ರೆ ಯಾಕಂದ್ರೆ ಇದು ಸಾಮಾನ್ಯವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ. ಹೌದು, ಅದಕ್ಕೆ ನಾನು ಹೇಳಿದೆ ಆರಂಭದಲ್ಲಿ, ಇದು ಕಾಯಿಲೆ ಅಲ್ಲ, ಇದು ಸಮಸ್ಯೆ. ಹಾಗೆ ಅದೇ ಡಾಕ್ಟರ್, ನೀವು ಮಾತಾಡ್ತಾ ಇದ್ರಲ್ಲ ಇಷ್ಟೊತ್ತು, ಅಂದ್ರೆ ಇಲ್ಲಿ ಪುತ್ತೂರಲ್ಲಿ ಎಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಪುತ್ತೂರಲ್ಲಿ ನೋಡಿ, ಈಗ ಯಾವುದೇ ಹಾಸ್ಪಿಟಲ್ಗಳಲ್ಲಿ ಈ ಟ್ರೀಟ್ಮೆಂಟ್ ಅನ್ನ ಮಾಡಬಹುದು. ಯಾಕಂದ್ರೆ ಈಗ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ನಾವು ಕ್ಲಿನಿಕ್ ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಹಾಸ್ಪಿಟಲ್ಗಳಲ್ಲಿ ಮಾಡಬೇಕು. ಯಾವುದೇ ಹಾಸ್ಪಿಟಲ್ಗಳಲ್ಲಿ ಮಾಡ್ಬೋದು, ಯಾಕಂದ್ರೆ ಆ ಲೇಸರ್ ಮೆಷಿನ್ ಅನ್ನುವಂಥದ್ದು ಅದು ಕಂಪನಿಯವರು ಲೇಸರ್ ಮೆಷಿನ್ ಯಾವಾಗ ಪ್ರೊಸೀಜರ್ ಇದೆ ಅವಾಗ ನಮಗೆ ಬಂದು ಮುಟ್ಟಿಸ್ತಾರೆ. ಸೊ ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ಗಳಲ್ಲಿ ಮಾಡ್ಬೋದು, ಇದ್ದದ್ದೇ ಹಾಸ್ಪಿಟಲ್ ಆಗ್ಬೇಕಂತ ಏನಿಲ್ಲ. ಓಕೆ, ಅಂದ್ರೆ ನೀವು ಅಂದ್ರೆ ಕೆಲವರಿಗೆ ಹೇಗಿರುತ್ತೆ ಅಂತಂದ್ರೆ ಇಂಥ ಟ್ರೀಟ್ಮೆಂಟ್ಗಳನ್ನ ಮಂಗಳೂರಿಗೆ ಹೋಗಿಯೇ ಮಾಡ್ಕೊಳ್ಬೇಕು, ಇಲ್ಲ ಆ ತರದ್ದು ಇರುತ್ತೆ? ಆ ತರ ಅವಶ್ಯಕತೆ ಇಲ್ಲ, ಪುತ್ತೂರಿನಲ್ಲೇ ಮಾಡಬಹುದು. ಯಾಕಂದ್ರೆ ಈಗ ನಮ್ಮ ಪುತ್ತೂರಿನಲ್ಲಿ ಇರುವ ಹಾಸ್ಪಿಟಲ್ಗಳಲ್ಲಿ ಇರುವ ಫೆಸಿಲಿಟೀಸ್ ಟ್ರೀಟ್ಮೆಂಟ್ ಲೆವೆಲ್ಗೆ ಎಲ್ಲ ಹಾಸ್ಪಿಟಲ್ ಮಾಡಬಹುದು. ಎಲ್ಲ ಹಾಸ್ಪಿಟಲಲ್ಲಿ ಈ ರೀತಿಯ ಸೌಲಭ್ಯಗಳು ಜನರಿಗೆ ಸಿಗುತ್ತೆ. ಹಾಗಾಗಿ ಪುತ್ತೂರಿನ ಜನರು ಭಯ ಪಡೋದು ಬೇಡ ಅಂತ ಹೇಳ್ತೀರಾ. ಓಕೆ, ಫೈನಲ್ ಆಗಿ ಒಟ್ಟು ಈ ಒಂದು ರೋಗಗಳ ಬಗ್ಗೆ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಸಂಕ್ಷಿಪ್ತವಾಗಿ ನಾನು ಒಂದು ಮೆಸೇಜ್ ಕೊಡ್ಬೇಕಂದ್ರೆ, ಮೇನ್ಲಿ ಈ ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಅದನ್ನ ಫುಡ್ ಹ್ಯಾಬಿಟ್ಸ್, ಡಯಟ್ ಮತ್ತೆ ಎಕ್ಸರ್ಸೈಸ್ ಅಥವಾ ನಮ್ಮ ಸ್ಟ್ರೆಸ್ ಲೆವೆಲ್ ಎಲ್ಲ
ಕಂಟ್ರೋಲಲ್ಲಿಟ್ಟು ಮೋಷನ್ ಕರೆಕ್ಟಾಗಿ ಮಲ ವಿಸರ್ಜನೆ ಆಗೋ ಥರ ನೋಡಿಕೊಂಡ್ರೆ ಈ ಸಮಸ್ಯೆಗಳು ಬರುವುದಿಲ್ಲ. ಮತ್ತೆ ಈ ಸಮಸ್ಯೆ ಕಂಡು ಬಂದಲ್ಲಿ ಆರಂಭಿಕ ಹಂತದಲ್ಲೇ ವೈದ್ಯರನ್ನು ಸಂದರ್ಶಿಸಿ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಪರಿಹಾರ ಕಂಡುಕೊಳ್ಳುವುದು ಸೂಕ್ತ ಅಂತ ಹೇಳ್ತೀರಿ. ಯಾಕಂದ್ರೆ ಆರಂಭದ ಹಂತದಲ್ಲಿ ನಿವಾರಿಸುವಂತಹ ರೋಗವನ್ನ ಮತ್ತೆ ನಾವು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗೋದು ಬೇಡ ಅಂತ ಹೇಳ್ತೀರಿ. ಯಾಕಂದ್ರೆ ಮೆಡಿಸಿನ್ ಅಲ್ಲೇ ಇದನ್ನ ಕ್ಯೂರ್ ಮಾಡೋದಕ್ಕೆ ಸಾಧ್ಯ. ಆದ್ರೆ ಜನರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತೀರಿ. ಓಕೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಡಾಕ್ಟ್ರೆ. ಇನ್ನೊಂದ್ಸಲ ನಮ್ಮ ವೀಕ್ಷಕರಿಗಾಗಿ ನೀವು ಎಲ್ಲಿ ಲಭ್ಯ ಇರ್ತೀರಾ, ಒಂದು ನಿಮ್ಮ ಡೀಟೇಲ್ ಅನ್ನ ಹೇಳಿ. ಖಂಡಿತ. ನಾನು ಆಕ್ಚುಲಿ ಪ್ರತಿ ಗುರುವಾರ ಉಷಾ ಪಾಲಿಕ್ಲಿನಿಕ್ ದರ್ಬೆಯಲ್ಲಿ, ಶ್ರೀರಾಮ ಸೌಧ ದರ್ಬೆ ಜಂಕ್ಷನ್ ನಲ್ಲಿ ಪ್ರತಿ ಗುರುವಾರ ನಾನು ಲಭ್ಯ ಇರ್ತೇನೆ. ಬೇರೆ ದಿನಗಳಲ್ಲಿ ನಾನು ಮಂಗಳೂರು AJ ಹಾಸ್ಪಿಟಲ್ ಅಲ್ಲಿ ಲಭ್ಯ ಇರ್ತೇನೆ. ಗೂಗಲ್ ಅಲ್ಲಿ ನಿಮ್ಮ ಮಾಹಿತಿಗಳಿದೆಯಾ? ಹೌದು, ಖಂಡಿತ. ವೆಬ್ಸೈಟ್ ಎಲ್ಲ ಇದೆ, drashwinalwa.com ಅಂತ. ಅದರಲ್ಲಿ ಎಲ್ಲ ಮಾಹಿತಿಗಳಿದೆ. ಮತ್ತೆ ಅದರಲ್ಲಿ ಅಪಾಯಿಂಟ್ಮೆಂಟ್ ತಗೋಬಹುದು, ಕರೆ ಮಾಡಬಹುದು, ಅಥವಾ ವಾಟ್ಸ್ಆಪ್ ಅಲ್ಲೂ ಅಪಾಯಿಂಟ್ಮೆಂಟ್ ತಗೋಬಹುದು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಏನು ಪೈಲ್ಸ್, ಪಿಸ್ತೂಲ, ಫಿಶರ್ ಈ ರೋಗ ಲಕ್ಷಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀರಾ. ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ಕೂಡ ಅಷ್ಟೇ ಸೂಕ್ತವಾಗಿ ನೀವು ಮಾಹಿತಿಯನ್ನು ನೀಡಿದ್ದೀರಾ. ಹಾಗೆ ನೀವು ಕೂಡ ಪುತ್ತೂರಲ್ಲಿ ನಮಗೆ ಲಭ್ಯ ಇದ್ದೀರಿ. ಹಾಗಾಗಿ ಜನ ಭಯ ಪಡುವ ಅಗತ್ಯ ಇಲ್ಲ. ಈ ಸಮಸ್ಯೆಗಳಿದ್ದಾಗ ನೇರವಾಗಿ ಡಾಕ್ಟರ್ ಅಶ್ವಿನ್ ಆಳ್ವ ಅವರನ್ನು ಮೀಟ್ ಆಗಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಡಾಕ್ಟರ್ ಸೂಕ್ತವಾಗಿ ಸ್ಪಂದಿಸ್ತಾರೆ ಅನ್ನುವ ಧೈರ್ಯ ಇದಾಗಲೇ ನಿಮಗೆ ಬಂದಿರುತ್ತೆ. ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಸುದ್ದಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಸುದ್ದಿ ಹೆಲ್ತ್ ಟಾಕ್ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು.